ಯಾಕೆ ನಾನು ಲೈವ್ ಬಂದಿದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ತುಂಬಾ ಜನರದು ಕಂಪ್ಲೇಂಟ್ ಇದೆ ನನ್ನ ಮೇಲೆ. ಅದೇನು ಅಂತಂದರೆ, ನಾನು ಲೈವ್ ಬರಲ್ಲ, ವ್ಲಾಗ್ಸ್ ಮಾಡಲ್ಲ ಅಂತ. ಇವತ್ತಂತೂ ಒಬ್ಬರು ಶಿವಿಕಾ ಅನ್ನೋ ವೀವರ್ ನಾನು ವ್ಲಾಗ್ ಮಾಡಲ್ಲ ಅನ್ನೋ ಕಾರಣಕ್ಕಾಗಿ, ಮೇಡಮ್ ನಿಮ್ಮನ್ನು ನಾನು ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ, ನಿಮ್ಮನ್ನು ನಾನಿನ್ನು ಫಾಲೋ ಮಾಡಲ್ಲ ಅಂತ ಅಂದ್ಬಿಟ್ಟು ಕೋಪಿಸ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡಿದರು. ಲೈವ್ ಬರೋದು ಅಥವಾ ವ್ಲಾಗ್ ಮಾಡೋದು ಅಂತಂದರೆ ಆಗಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಬಟ್ ನನಗೆ ಪುರ್ಸೋತಿಲ್ಲ. ನಾನು ಬರೀ ಯೂಟ್ಯೂಬ್ ಚಾನೆಲನ್ನೇ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಾನು ಲೈವ್ ಬರ್ತಾ ಇದ್ನೇನು. ಆದರೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಒಂದು ನ್ಯೂಸ್ ಚಾನೆಲಲ್ಲಿ ರೆಸ್ಪಾನ್ಸಿಬಲ್ ಇರುವಂತಹ ಒಂದು ಹುದ್ದೆಯಲ್ಲಿದ್ದೇನೆ. ಆದ್ದರಿಂದ ದಿನ ಕೆಲಸಕ್ಕೆ ಹೋಗಬೇಕಾಗುತ್ತೆ. 10 ಅವರು ಕೆಲಸ ಅಂತ ತಗೊಂಡ್ರು, ಮನೆಗೆ ಬಂದು ಅದಾದ ನಂತರ ಅಡುಗೆ ಮಾಡಿ, ರೆಸಿಪೀಸ್ ಮಾಡಿ, 2 ಯೂಟ್ಯೂಬ್ ಚಾನೆಲ್ ಇದೆ ಇವಾಗ. ಅದಕ್ಕೆ ವೀಡಿಯೋಸ್ಗಳನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ, ಅದಾದ ನಂತರ ನನಗೆ ಟೈಮೇ ಸಿಗಲ್ಲ ಆ್ಯಕ್ಚುಲಾಗಿ. ಲೈವ್ ಬರ್ಬೋದು ಒನ್ಸ್ ಇನ್ ಅ ವೈಲ್. ನನ್ನ ಪ್ರಕಾರ ಏನಾದರೂ ಅರ್ಜೆಂಟ್ ಇದ್ದರೆ, ಎಮರ್ಜೆನ್ಸಿ ಇದ್ದರೆ ಲೈವ್ ಬರಬೇಕು. ಹಾಗೆಯೇ ವ್ಲಾಗ್ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ ನನಗೆ. ಏನಕ್ಕಂತಂದರೆ ಬೆಳಗ್ಗೆ ಎದ್ದು ನಾನೇನು ತಿಂದೆ, ನಾನೇನು ಕಾಫಿ ಕುಡಿದೆ, ಅಲ್ಲಿ ಹೋದೆ ಇಲ್ಲಿ ಹೋದೆ, ಅದೆಲ್ಲ ಒಂಥರ ನನಗೆ ಯೂಸ್ಲೆಸ್ ಅಂತ ಅನಿಸುತ್ತೆ. ಅದರಿಂದ ಬೇರೆಯವ್ರಿಗೇನು ಹೆಲ್ಪ್ ಆಗಲ್ಲ. ಹಾಗೆಯೇ ನಮ್ಮದು ಟೈಮ್ ವೇಸ್ಟ್, ನಮ್ಗೆ ಅಷ್ಟೊಂದು ಮಾಡಲಿಕ್ಕೆಲ್ಲ ಟೈಮು ಇರಲ್ಲ. ಅದರಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಟೈಮ್ ಸಿಗಲ್ಲ, ಲೈವ್ ಬರೋದಕ್ಕೂ ಆಗಲ್ಲ, ವ್ಲಾಗ್ಸ್ ಮಾಡೋದಕ್ಕೂ ಆಗಲ್ಲ. ನನ್ನ ಪ್ರಕಾರ ಏನು ಅಂತಂದರೆ, ಏನಾದರೂ ಮಾಡೋದಿದ್ರೆ ಅಟ್ಲೀಸ್ಟ್ ಒಂದು 4 ಜನರಿಗೆ ಹೆಲ್ಪ್ ಆದರೂ ಆಗಬೇಕು. ಸೊ ರೆಸಿಪೀಸ್ ಮತ್ತು ಇನ್ನೊಂದು ಟಿಪ್ಸ್ ಅಂದರೆ ಲೈಫ್ ಸ್ಟೈಲ್ ಲೈಫ್ ಟಿಪ್ಸ್ದು ಚಾನೆಲ್ ಇದ್ದರೆ ಅದರಲ್ಲಿ ತುಂಬಾ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ಅಮ್ಮಿಸ್ ಕುಕ್ಕರಿಯಲ್ಲೂ ರೆಸಿಪೀಸ್ಗಳನ್ನು ಹಾಕ್ತಾ ಇರ್ತೀನಿ. ಅದರಲ್ಲಿ ನನ್ನ ಟೈಮ್ ಸ್ಪೆಂಡ್ ಆಗುತ್ತೆ. ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ನೀವು ಯಾವಾಗಲೂ ಯೂಶ್ವಲ್ ಆಗಿ ನಾನೆಲ್ಲ ಕಾಮನ್ ಆಗಿ ವೀವರ್ಸ್ ಕೇಳುವಂತಹ ಪ್ರತಿಯೊಂದು ಏನಂತಾರೆ ಕಮೆಂಟ್ಸ್ಗಳಿಗೂ ನಾನು ರಿಪ್ಲೈ ಮಾಡ್ತೀನಿ, ಯಾವುದಕ್ಕೂ ಮಿಸ್ ಮಾಡಲ್ಲ. ಅದು ನೀವೇ ಹೇಳ್ತಾ ಇರ್ತೀರಾ, ಮೇಡಮ್ ನೀವೊಬ್ಬರೇ ನಮ್ಮ ಎಲ್ಲ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋರು, ಬೇರೆ ಯಾವ ಯೂಟ್ಯೂಬರ್ಸ್ ಕೂಡ ಕಮೆಂಟ್ಸ್ಗಳಿಗೆಲ್ಲ ರಿಪ್ಲೈ ಮಾಡಲ್ಲ ಅಂತ ಯೂಶ್ವಲಿ ನೀವೇ ಹೇಳ್ತಾ ಇರ್ತೀರಾ. ಆದ್ದರಿಂದ ನಿಮ್ದು ಏನಾದರೂ ಫೀಡ್ಬ್ಯಾಕ್ಸ್ ಇದ್ದರೂ ಕೂಡ ನಾನು ಯೂಟ್ಯೂಬಲ್ಲಿ ರಿಪ್ಲೈ ಮಾಡ್ತಾ ಇರ್ತೀನಿ. ಇಲ್ಲ ನಿಮ್ಗೆ ಏನಾದರೂ ಪರ್ಸನಲ್ ಆಗಿ ಏನಾದರೂ ಕೇಳಬೇಕು ಅಂತ ಅನ್ನಿಸುತ್ತೆ, ಅಮ್ಮಿಸ್ ಕುಕ್ಕರಿ ಚಾನೆಲ್ನ ಅಬೌಟ್ ಪೇಜಲ್ಲಿ ನಂದು ಇಮೇಲ್ ID ಇದೆ, ಅದಕ್ಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬೋದು. ಖಂಡಿತವಾಗ್ಲೂ ನಾನು ಏನಾದರೂ ನಿಮ್ಮದು ಕ್ವಶನ್ ಇದ್ದರೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಇವಾಗ ಕೂಡ ಕೇಳ್ಬೋದು. ಹಾಗೆಯೇ ಕೆಲವರು 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದೆ, 1.5 ಲಕ್ಷನೂ ಕೂಡ ಈಗ ಕ್ರಾಸ್ ಆಯಿತು. 1 ಲಕ್ಷ ಆದ ನಂತರ ಮೇಡಮ್ ಒಂದ್ಸರಿ ಲೈವ್ ಬನ್ನಿ ಅಂತ ಎಲ್ಲರೂ ಕೇಳ್ಕೊಂಡಿದ್ರು. ಬಟ್ ಆವಾಗಲೂ ಬರಲಿಕ್ಕಾಗಿಲ್ಲ ನನಗೆ. ತುಂಬಾ ಜನರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಎಸ್ಪೆಷಲಿ ನನಗೆ ಕೆಲವರು ರೆಗ್ಯುಲರ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ವಾಚ್ ಮಾಡ್ತಾರೆ, ಎಲ್ಲ ವೀಡಿಯೋಸ್ಗಳಿಗೂ ಕಮೆಂಟ್ ಮಾಡ್ತಾರೆ. ಅವರಿಗೆ ಕೂಡ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಅವರ ಹೆಸರನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತ್ರಿವೇಣಿ ಅನ್ನೋರು, ಅಶ್ವಿನಿ ಶೆಟ್ಟಿ, ಮುನಿರಾಜು BS, ರವಿ P, ಬೇಬಿ ವಸುಂತ, ರೇಖಾ H, ಇವರು ಕೂಡ ಅಷ್ಟೇ ಯಾವಾಗಲೂ ಕಮೆಂಟ್ ಮಾಡ್ತಾ ಇರ್ತಾರೆ. ಸುನಿಲ್ P, ಸಂಬ್ರೀನ್ ಅನ್ನೋರು, ದೀಪಕ್, ರೇಖಾ, ವೀಣಾ, SG ಪುತ್ತೂರು, ಲಕ್ಷ್ಮಣ್, ಶ್ವೇತಾ ಶೆಟ್ಟಿ, ಆಮೇಲೆ ಮೀರಾ ಶೆಟ್ಟಿ, ಹೀಗೆ ತುಂಬ ಜನ ರೆಗ್ಯುಲರ್ ಆಗಿ ನನ್ನ ರೆಸಿಪೀಸ್ನ ನೋಡ್ತಾರೆ. ಪ್ರತಿ ರೆಸಿಪೀಸ್ಗೆ ಕೂಡ ಕಮೆಂಟ್ ಮಾಡ್ತಾರೆ. ಎಲ್ಲರದ್ದು ಹೆಸರು ತಗೊಳ್ಳಿಕ್ಕೆ ಇವಾಗ ಆಗಲಿಕ್ಕಿಲ್ಲ ನನಗೆ, ಬಟ್ ಕೆಲವರದ್ದು ಬರ್ಕೊಂಡಿಟ್ಟಿದ್ದೆ ನಾನು. ಕಾವ್ಯ T, ತಾರಾ PM, ಗಿರಿಜಾ, ಶಶಿಕಾಂತಿ ಶೆಟ್ಟಿ, ಪುಟ್ಟೇಗೌಡ, ಲತಾ MN ಅವರು, ಚಿನ್ನಿ ಅಂತ ಒಂದು ಇಮೇಲ್ ID ಒಬ್ಬರು ನನಗೆ ಫೀಡ್ಬ್ಯಾಕ್ ಕಳಿಸ್ತಾ ಇರ್ತಾರೆ. ನಾಗಮ್ಮ ಮಂಡ್ಯ ಅಂತ ಅಂಗನವಾಡಿ ವರ್ಕರ್ ಇವರು ಆ್ಯಕ್ಚುಲ್ ಆಗಿ ನನ್ನ ಅಡ್ರೆಸ್ ಮತ್ತು ನಂಬರ್ ಕೇಳಿದ್ರು. ಏನಕ್ಕೆ ಅಂತ ನನಗೆ ಗೊತ್ತಾಗಿಲ್ಲ. ಬಟ್ ಪಬ್ಲಿಕ್ ಡೊಮೈನಲ್ಲಿ ನನ್ನ ಅಡ್ರೆಸ್ ಮತ್ತು ನಂಬರನ್ನು ಶೇರ್ ಮಾಡೋಕ್ಕಾಗಲ್ಲ ಮೇಡಮ್, ನೀವು ನನಗೆ ammiskitchen.2020@gmail.com ಅಂತ ನಂದು ಇಮೇಲ್ ID ಇದೆ, ಅದಕ್ಕೆ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸುಮಾ ಕುಂದರ್ ಅನ್ನೋರು ಕೂಡ, ಶಶಿಕಲಾ GS, ಪ್ರತಿಭಾ, ಆಮೇಲೆ ಶೋಭಾ, ಇಷ್ಟು ಜನರದ್ದು ಹೆಸರು ನಾನು ಬರೆದಿಟ್ಕೊಂಡಿದ್ದೀನಿ. ಇನ್ನೂ ತುಂಬಾ ಜನ ಇದ್ದಾರೆ. ಆಮೇಲೆ ಮತ್ತೊಂದು ಮೇಯ್ನ್ ಆಗಿ ಸುಪ್ರೀಂ ರಿಪೇರ್ಸ್ ಅನ್ನೋರು, ಇವರು ಪ್ರತಿಯೊಂದು ವೀಡಿಯೋಗಳಿಗೂ ಕಮೆಂಟ್ ಹಾಕ್ತಾನೆ ಇರ್ತಾರೆ, ಒಳ್ಳೆ ಫೀಡ್ಬ್ಯಾಕ್ನ ಕೊಡ್ತಾರೆ. ಅವರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಅಚ್ಚ ಕನ್ನಡದಲ್ಲಿ ಬರೆದು ಹಾಕ್ತಾರೆ.
ತುಂಬಾ ಥ್ಯಾಂಕ್ಸ್. ಒಂದು ವರ್ಷದೊಳಗಡೆ 1,50,000 ಆಗಿ, ಇವಾಗ 2 ತಿಂಗಳೊಳಗಡೆ ಇನ್ನೂ 50,000 ಆಗಿ, ನನ್ನ ಹೊಸ ಚಾನೆಲ್ ಅಮ್ಮೀಸ್ ಲೈಫ್ ಸ್ಟೈಲ್ ಕೂಡ 20,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿಮ್ಮ ಪೂರ್ತಿ ಸಪೋರ್ಟ್ ಇಲ್ಲದಿದ್ದರೆ ಈ ಥರ ನಾನು ಈ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇನ್ನೂ ಒಂದು ಏನು ಅಂತಂದರೆ, ಕೆಲವೊಂದು ನನಗೆ ಅರ್ಥ ಆಗೋದು ಏನು ಅಂತಂದರೆ, ಎಂಥ ಒಳ್ಳೆ ರೆಸಿಪಿ ಆರೋಗ್ಯಕ್ಕೆ ಅಂದರೆ ಉತ್ತಮವಾಗಿರುವಂಥ ರೆಸಿಪೀಸನ್ನ ಹಾಕಿದ್ರು, ನಾನು ಏನೇ ರೆಸಿಪೀಸ್ ಹಾಕಿದರೂ ಕೂಡ ತುಂಬಾ ರಿಸರ್ಚ್ ಮಾಡಿ ಹಾಕ್ತೇನೆ. ಸುಮ್ಮನೆ ಅಲ್ಲಿ ಇಲ್ಲಿ ಕಾಪಿ ಮಾಡ್ಕೊಂಡು ನಾನು ಹಾಕಲ್ಲ. ಬಟ್ ಎಂಥ ಒಳ್ಳೆಯ ರಿಸರ್ಚ್, ಎಂಥ ಒಳ್ಳೆಯ ಏನಂತೀರ ರೆಸಿಪೀಸ್ ಹಾಕಿದರೂ ಕೂಡ ಕೆಲವರು ಡಿಸ್ಲೈಕ್ ಮಾಡ್ತಾರೆ. ಇದೊಂದು ಮಾತ್ರ ನನಗೆ ಇಲ್ಲಿ ತನಕ ಯಾಕೆ ಅನ್ನೋದನ್ನು ಡಿಕೋಡ್ ಮಾಡಲಿಕ್ಕಾಗಿಲ್ಲ. ನಾನು ಇಷ್ಟೇ ಹೇಳೋದು, ವೀಡಿಯೋಗಳನ್ನೇ ಡಿಸ್ಲೈಕ್ ಮಾಡುವವರಿಗೆ. ಯಾಕಂತಂದರೆ ಒಂದು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಾವೇನಾದರೂ ಸಕ್ಸಸ್ ಕಾಣಬೇಕು ಅಂತಂದರೆ ಅದರ ಹಿಂದೆ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಅದು ಅಂದರೆ ಸುಮ್ಮನೆ ತಮಾಷೆದಲ್ಲ. ಯಾಕಂತಂದರೆ ಓಕೆ, ಏನೋ ಒಂದು ಕೆಟ್ಟ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇದ್ವಿ, ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ ಅಂತಂದರೆ ಡಿಸ್ಲೈಕ್ ಮಾಡೋದು ಓಕೆ. ತಿನ್ನೋ ವಿಷಯದಲ್ಲಿ, ಒಳ್ಳೊಳ್ಳೆ ಫುಡ್ ವಿಷಯದಲ್ಲಿ ಡಿಸ್ಲೈಕ್ ಮಾಡೋದು ಏನಿರುತ್ತೆ? ಯಾರೋ ಒಬ್ಬರು ನನ್ನ ವೀವರ್ ಕಮೆಂಟ್ ಮಾಡಿದ್ರು ಸ್ವಲ್ಪ ದಿನದ ಹಿಂದೆ, ಮೇಡಮ್ ನಿಮ್ಮ ಎಲ್ಲ ರೆಸಿಪೀಸ್ಗಳು ತುಂಬ ಚೆನ್ನಾಗಿರುತ್ತೆ, ಆದರೂ ಕೆಲವು ಜನ ನಿಮ್ಮನ್ನು ಡಿಸ್ಲೈಕ್ ಮಾಡ್ತಾರೆ, ವಿಡಿಯೋಗಳಿಗೆ ಡಿಸ್ಲೈಕ್ ಮಾಡ್ತಾರೆ, ಮೋಸ್ಟ್ಲಿ ಅವರು ಸ್ಯಾಡಿಸ್ಟ್ಗಳಿರಬೇಕು ಅನ್ನೋದು. ನನಗೂ ತುಂಬಾ ಸರಿ ಅದೇ ಥರ ಅನ್ನಿಸ್ತು. ತಿನ್ನೋ ವಿಷಯದಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನು ಶೇರ್ ಮಾಡ್ತಾ ಇದ್ದೀವಿ ಅನ್ನುವಾಗಲೂ ಡಿಸ್ಲೈಕ್ ಯಾಕೆ ಮಾಡ್ತಾರೆ ಜನ ಅನ್ನೋದು ಅರ್ಥ ಆಗಲ್ಲ. ಅಂಥವ್ರನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅವರ ಡಿಸ್ಲೈಕಿಂದ ನಾವು ಡಿಮೋಟಿವೇಟ್ ಅಂತೂ ಖಂಡಿತ ಆಗಲ್ಲ. 100 ಲೈಕ್ಗಳು ಬಂದರೆ 1 ಡಿಸ್ಲೈಕ್ ಬರುತ್ತೆ. ನನ್ನ ಎಲ್ಲ ವೀಡಿಯೋಗಳಿಗೂ 98% ಜನ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾರೆ, ಲೈಕ್ ಮಾಡ್ತಾರೆ. ಒಬ್ಬರು ಇಬ್ಬರು ಡಿಸ್ಲೈಕ್ ಮಾಡೋದ್ರಲ್ಲಿ ನನಗೇನೂ ಆಗಲ್ಲ, ನಾನು ಏನೂ ಕಳ್ಕೊಳ್ಳಲ್ಲ. ಆಮೇಲೆ ಕೆಲವು ಜನ ಇದ್ದಾರೆ ಕೆಟ್ಟದಾಗಿ ಕಮೆಂಟ್ ಮಾಡೋದು. ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅಂತಂದರೆ, ಅವರು ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟೇ ಇಲ್ಲ ಅನ್ನೋ ಥರ ಕಮೆಂಟ್ ಮಾಡ್ತಾರೆ. ಬಟ್ ಆ ಥರ ಎಷ್ಟೇ ಕಮೆಂಟ್ ಮಾಡಿದ್ರು ಅದನ್ನೆಲ್ಲ ನಾನು ಯಾವುದನ್ನು ತಲೆಗೆ ತಗೊಳ್ಳಲ್ಲ. ಅಂಥವರನ್ನು ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಅನ್ಬ್ಲಾಕ್ ಮಾಡಿಬಿಡ್ತೇನೆ. ಅದರಿಂದ ನಾನು ನಷ್ಟ ಮಾಡ್ಕೊಳ್ಳೋದು ಏನಿಲ್ಲ. ಅವರೇ ಒಳ್ಳೆಯ ಕಂಟೆಂಟನ್ನು, ಒಳ್ಳೆಯ ಒಬ್ಬರು ಯೂಟ್ಯೂಬರನ್ನು ಕಲ್ತ್ಕೊತಾರೆ ಅಷ್ಟೇ. ಇದು ಯಾವುದರಿಂದನೂ ನಾನು ಡಿಮೋಟಿವೇಟ್ ಆಗಲ್ಲ. ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನ ನಾನು ಮಾಡೇ ಮಾಡ್ತೀನಿ. ನಿಮ್ಮಂಥ ಒಳ್ಳೊಳ್ಳೆ ವ್ಯೂವರ್ಸ್, ಪಾಸಿಟಿವ್ ಫೀಡ್ಬ್ಯಾಕ್ ಕೊಡೋರು ಇರುವಾಗ ನನಗೆ ಇವುಗಳಿಂದ ಏನೂ ಆಗುವಂಥದ್ದಿಲ್ಲ. ಹಾಗೆಯೇ ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ, ಮೇಡಮ್ ಯೂಟ್ಯೂಬ್ ಏನು ಚಿನ್ನು, ತುಂಬಾ ಜನ ನನಗೆ ಇನ್ನೂ ಒಂದು ಕೇಳ್ತಾ ಇದ್ದಾರೆ, ಏನಂತಂದರೆ ಯೂಟ್ಯೂಬಿಂದ ಎಷ್ಟು ಅರ್ನ್ ಮಾಡ್ಬೋದು, ಯೂಟ್ಯೂಬನ್ನು ಮಾಡಿಕೊಂಡು ನಾವು ನಮ್ಮ ಲೈಫನ್ನು ಲೀಡ್ ಮಾಡ್ಬೋದು ಅನ್ನೋದನ್ನು. ಖಂಡಿತವಾಗ್ಲೂ ಮಾಡ್ಬೋದು, ನೀವು ಸೀರಿಯಸ್ ಆಗಿದ್ದರೆ ಮಾತ್ರ. ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ರಿಸರ್ಚ್ ಮಾಡಿ ಚೆನ್ನಾಗಿರುವಂತಹ ಕಂಟೆಂಟ್, ಜನ ನೋಡೋ ಥರ ಕಂಟೆಂಟ್ಗಳನ್ನು ಹಾಕಿ ನೀವು ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡ್ತೀರಾ ಅಂತಿದ್ರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ನಿಮ್ಮ ಲೈಫನ್ನು ಲೀಡ್ ಮಾಡ್ಬೋದು. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅದರ ಜೊತೆಗೆ 2 ಯೂಟ್ಯೂಬ್ ಚಾನೆಲ್ ಇವಾಗ ರನ್ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ಆದಾಯನೇ ಬರ್ತಾ ಇದೆ. ಎಷ್ಟು ಏನು ಅಂತ ನಾನು ಇಲ್ಲಿ ಈಗ ರಿವೀಲ್ ಮಾಡಲ್ಲ. ನಿಮ್ಗೆ ಯಾರಿಗಾದರೂ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ನೀವು ನನಗೆ ಇಮೇಲ್ ಮಾಡಿ. ಖಂಡಿತವಾಗ್ಲೂ ನಾನು ಎಷ್ಟು ಅರ್ನ್ ಮಾಡ್ತಾಯಿದ್ದೀನಿ ಎಲ್ಲದನ್ನು ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಅಮೌಂಟನ್ನೇ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾನು ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ತುಂಬಾ ಎಫರ್ಟ್ ಆಗ್ತಾ ಇದ್ದೀನಿ. ತಮಾಷೆಗೋಸ್ಕರ 1-2 ದಿನ ವೀಡಿಯೋಗಳನ್ನು ಹಾಕಿ ಬಿಡೋದಲ್ಲ. ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೀವನವನ್ನು ರೂಪಿಸ್ಕೋಬಹುದು. ಇದಕ್ಕೆ ನಾನೇ ಉದಾಹರಣೆ ಇದ್ದೇನೆ. ನನಗೆ ಈ ಥರ ನಾನು ಸಕ್ಸಸ್ಸನ್ನು ಸಾಧಿಸ್ತೀನಿ 1 ವರ್ಷದಲ್ಲಿ, ಯೂಟ್ಯೂಬಲ್ಲಿ ಇಷ್ಟು ಅರ್ನ್ ಮಾಡ್ತೀನಿ ಅಂತ ನಾನು ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿರಲಿಲ್ಲ. ಬಟ್ ನಾನು ಹಾರ್ಡ್ ವರ್ಕ್ ಮಾಡಿ ದಿನಾ ಕಂಟೆಂಟನ್ನು ಹಾಕಿ ಒಳ್ಳೊಳ್ಳೆಯ ಕಂಟೆಂಟನ್ನು ಕೊಡ್ತಾ ಇರೋದ್ರಿಂದ ಇವಾಗ ನಾನು ಏನು ಅಂದ್ಕೊಂಡಿದ್ದೀನೋ ಅದಕ್ಕಿಂತ ಜಾಸ್ತಿಯೇ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಇದಂತೂ ಸತ್ಯ. ನಿಮಗೆ ಡೀಟೇಲ್ಸ್ ಬೇಕಿದ್ರೆ ನನಗೆ ಮೇಲ್ ಮಾಡಿ ನಾನು ಕೊಡ್ತೀನಿ. ಆದ್ದರಿಂದ ನಿಮ್ಗೆ ಯಾರಿಗಾದರೂ ಯೂಟ್ಯೂಬ್ ಚಾನೆಲ್ ಮಾಡಿ ಸಕ್ಸಸ್ಸನ್ನು ಕಾಣಬೇಕು ಅಂತಿದ್ರೆ ನೀವು ಮಾಡ್ಬೋದು. ಬಟ್ ತುಂಬಾ ಟೆಕ್ನಿಕಲ್ ನಾಲೆಜನ್ನು ಅಥವಾ ಯಾವ ಥರ ಕಂಟೆಂಟ್ ಹಾಕ್ಕೊಳ್ಳೋದು ಇವುಗಳೆಲ್ಲದರ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ. ನಿಮಗೆ ನಾನೊಂದು ಒಳ್ಳೆ ಚಾನೆಲನ್ನು ರೆಫರ್ ಮಾಡ್ತೀನಿ. ಟೆಕ್ನಿಕಲ್ ಯೋಗಿ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಹಿಂದಿ. ಇದು ನಿಮಗೆ ಹಿಂದಿ ಬರೋದಿದ್ದರೆ
ನೀವು ಈ ಚಾನೆಲನ್ನು ರೆಫರ್ ಮಾಡಿ. ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊನೆಗೆ ಲಿಂಕನ್ನು ಬೇಕಾದರೂ ಹಾಕ್ತೀನಿ. ಟೆಕ್ನಿಕಲ್ ಯೋಗಿ ಅಂತ ಯೋಗೇಂದ್ರ ಅನ್ನೋರು ಈ ಚಾನೆಲನ್ನು ನಡೆಸ್ಕೊಡ್ತಾ ಇದ್ದಾರೆ. ನೀವು ಯಾರಾದರೂ ಯೂಟ್ಯೂಬ್ ಚಾನೆಲನ್ನು ರನ್ ಮಾಡಿ ಜೀವನಕ್ಕೆ ಏನಾದರೂ ಮಾಡ್ಕೋಬೇಕಿಂತ ಅನ್ನೋರು ನೀವು ಈ ಚಾನೆಲನ್ನು ರೆಫರ್ ಮಾಡಿ. ಖಂಡಿತವಾಗ್ಲೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ಚಾನೆಲ್ ಸ್ಟಾರ್ಟ್ ಮಾಡೋಕ್ಕಿಂತ ಹಿಡಿದು ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಅವ್ರು ಹೇಳ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಅವರ ಚಾನೆಲಲ್ಲಿ ಏನು ಫೇಕ್ ಇಲ್ಲ, ಪರ್ಫೆಕ್ಟಾಗಿ ನಮಗೆ ಏನು ಬೇಕೋ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನನ್ನ ಚಾನಲ್ ಇಷ್ಟು ಸಕ್ಸಸ್ ಕಾಣಲಿಕ್ಕೆ ನಾನು ಇಂಡೈರೆಕ್ಟಾಗಿ ಅವರೇ ಕಾರಣ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಯೂಟ್ಯೂಬಲ್ಲಿ ನಿಮಗೆ ಕೆರಿಯರನ್ನು ಸ್ಟಾರ್ಟ್ ಮಾಡೋದಿದ್ರೆ ಸ್ಟಾರ್ಟ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ಒಂದು ಇದು ವಿಡಿಯೋ ಮಾಡಿ ಹಾಕಿದ್ದಕ್ಕಿಂತ ಮುಂಚೆ ಅದನ್ನೊಂದು ಸರಿ ಬೇಕಾದರೆ ರೆಫರ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಇನ್ನೊಂದು ಸರಿ ಕನ್ನಡದಲ್ಲಿ ಏನಾದರೂ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂತಂದರೆ ಇನ್ನೊಂದು ಸರಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಏನೂ ತೊಂದರೆ ಇಲ್ಲ. ನಿಮ್ದೇನಾದರೂ ಕಮೆಂಟ್ಸ್ ಇದ್ದರೆ ನೀವು ಹೇಳ್ಬೋದು. ವಿಘ್ನೇಶ್ ಅನ್ನೋರು ಹೆಲೋ ಮೇಡಮ್ ಹೌ ಆರ್ ಯು ಅಂತ. ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಸರ್? ರವಿ ಪಿ ಇವರು ರೆಗ್ಯುಲರ್ ಆಗಿ ನನಗೆ ಫೀಡ್ಬ್ಯಾಕ್ನ ಕಳಿಸ್ತಾ ಇರ್ತಾರೆ. ರವಿ ಸರ್ ತುಂಬಾ ಥ್ಯಾಂಕ್ಸ್. ಪ್ರಶಾಂತ್ ಪಚ್ಚು ಹಾಯ್ ಮೇಡಮ್ ಸೂಪರ್ ಆಲ್ ರೆಸಿಪಿ ಅಂತ, ಥ್ಯಾಂಕ್ ಯು ಸೋ ಮಚ್ ಸರ್. ಜೆ ಟಿ ಅನ್ನೋರು ಮೇಡಮ್ ನಮಸ್ತೆ ಅಂತ ಹೇಳಿದ್ದಾರೆ. ಮಂಗಳೂರು ರೆಸಿಪೀಸ್ ಎಲ್ಲ ತುಂಬಾ ಸೂಪರ್. ಮೂಡಬಿದ್ರಿ ಋತಿಕಾ, ಥ್ಯಾಂಕ್ ಯು ಋತಿಕಾ ಅವರೇ. ಇನ್ನೇನಾದರೂ ನಿಮಗೆ ಹೇಳಬೇಕು ಅಂತಿದ್ರೆ ನೀವು ನನಗೆ ಮೆಸೇಜ್ ಮಾಡಿ. ಎಲ್ರದ್ದು ಹೆಸರು ಹೇಳಲಿಕ್ಕೆ ನನಗಾಗಿಲ್ಲ, ಯಾಕಂತಂದರೆ ಟೈಮ್ ತುಂಬ ಕಮ್ಮಿ ಇತ್ತು. ನನಗೆ ಆ್ಯಕ್ಚುಲಿ ಟೈಮ್ ಸಿಗೋದೇ ತುಂಬ ಕಮ್ಮಿ, ವರ್ಕ್ ಇದು ಅಂತ ತುಂಬಾ ಕಮ್ಮಿ ನನಗೆ ಟೈಮ್ ಸಿಗ್ತಾ ಇರೋದು. ಕ್ರಿಯೇಟಿವ್ ವರ್ಕ್ಸ್ ಏನು ಚಿನ್ನು? ಹಾಂ, ನಮ್ಮ ಮನೇಲಿ ನಾನು ಕರೆಕ್ಟ್ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಯಾರೆಲ್ಲ ಇದ್ದಾರೆ ನಿಂಗೆ, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳು ಅಂತ. ಖಂಡಿತವಾಗ್ಲೂ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಅವರಿಲ್ಲದಿದ್ದರೆ ನನಗೆ ಇಷ್ಟೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಯಾಕಂತಂದರೆ ಅವ್ರದ್ದು ಓನ್ ಬಿಸ್ನೆಸ್ ಇರೋದು, ಮನೆಯಿಂದನೇ ವರ್ಕ್ ಮಾಡ್ತಾ ಇದ್ದಾರೆ. ಅಮ್ಮ ಇದ್ದಾರೆ, ನನ್ನ ಮಗಳನ್ನ ಚೆನ್ನಾಗಿ ಅವರೇ ನೋಡ್ಕೊತಾರೆ. ಸೊ ನನ್ನ ವಿಡಿಯೋ ಶೂಟ್ ಮಾಡಲಿಕ್ಕೆ, ನನಗೆ ಎಡಿಟಿಂಗಿಗೆ, ನನ್ನ ಫೀಡ್ಬ್ಯಾಕ್ ಕಮೆಂಟ್ಸ್ ಬಂದರೆ ಫೀಡ್ಬ್ಯಾಕ್ಗಳಿಗೆಲ್ಲ ಎಲ್ಲದನ್ನು ಮೇಂಟೈನ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡ್ ಅವರು. ಅವರಿಲ್ಲದಿದ್ದರೆ ಈ ಸಾಧನೆ ಮಾಡಲಿಕ್ಕೆ ತುಂಬಾ ಕಷ್ಟ. ಗಂಡ ಹೆಂಡತಿ ಚೆನ್ನಾಗಿದ್ದರೆ, ಹೊಂದ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ನನ್ನ ವಿಷಯದಲ್ಲಿ ಅದು ಖಂಡಿತವಾಗ್ಲೂ ಸತ್ಯ. ಇನ್ನೇನು ಹೇಳೋಣ, ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ ನನಗೆ ಲೈವ್ ಬರೋಕ್ಕಾಗಲ್ಲ. ಏನಾದರೂ ಇಂಪಾರ್ಟೆಂಟ್ ವಿಷಯಗಳನ್ನು ಶೇರ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಲೈವ್ ಬರ್ತೀನಿ. ತುಂಬಾ ಅಂದರೆ ನನ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ ತುಂಬಾ ಅಂದರೆ ಮಂಗಳೂರಲ್ಲಿ ಒಂದು ರೂರಲ್ ಅಂದರೆ ತುಂಬಾ ರಿಮೋಟ್ ಹಳ್ಳಿಯಿಂದ ಬಂದವಳು ನಾನು ಹುಟ್ಟಿ ಬೆಳೆದಂಥ ಹಳ್ಳಿಯಲ್ಲಿ ನನ್ನ ಎಜುಕೇಷನ್ ಟೈಮಲ್ಲಿ ಯಾವ ಹೆಣ್ಮಕ್ಳನ್ನು ಮನೆಯಿಂದ ಹೊರಗಡೆ ಕಳಿಸ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಮ್ಮ ಪಪ್ಪ ಅಮ್ಮ ನನ್ನನ್ನು ಓದಿಸಿ ನನ್ನ ಊರಲ್ಲಿ ನಾನೇ ಫಸ್ಟ್ ಬ್ಯಾಚುಲರ್ ಡಿಗ್ರಿ ಮಾಡಿದ್ದು ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಯಾಕಂತಂದರೆ ನಮ್ಮ ಊರಲ್ಲಿ ಹುಡುಗಿಯರಲ್ಲಿ ಬ್ಯಾಚುಲರ್ ಡಿಗ್ರಿ ಮಾಡಿದವರು ಯಾರೂ ಇರಲಿಲ್ಲ ನನ್ನ ಟೈಮಲ್ಲಿ. ಇವಾಗ ಎಲ್ಲರೂ ಮಾಡ್ತಾ ಇದ್ದಾರೆ. ಆವಾಗ ಬ್ಯಾಚುಲರ್ ಡಿಗ್ರಿ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಬಂದು ಕೆಲಸ ಹುಡುಕಿ ಇವಾಗ ಒಂದು ನ್ಯೂಸ್ ಚಾನೆಲಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿದ್ದೇನೆ. ತುಂಬಾ ರೆಸ್ಪಾನ್ಸಿಬಲ್ ಇರುವಂಥ ಪ್ಲೇಸಲ್ಲಿದ್ದೇನೆ. ಆದ್ದರಿಂದ ನನಗೆ ಟೈಮ್ ಸಿಗೋದು ತುಂಬ ಕಮ್ಮಿ. ಯಾಕಂತಂದರೆ ನನಗೆ ಲೈಫ್ ಕೊಟ್ಟಿರೋದದು, ಅದಕ್ಕೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಜೀವನ ಪರ್ಯಂತ ನಾನು ಚಿರಋಣಿ ಆಗಿರ್ತೇನೆ. ಯಾಕಂತಂದರೆ ಇವಾಗ 4 ಜನ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ. ಕೆಲಸನೂ ಚೆನ್ನಾಗಿದೆ ದೇವ್ರ ದಯದಿಂದ. ಆಫೀಸಿಂದ ಬಂದುಬಿಟ್ಟು ಇದು ನಂದು ಕನಸಾಗಿತ್ತು ಆ್ಯಕ್ಚುಲಿ. ಅಮ್ಮೀಸ್ ಕುಕ್ಕರ್ ಈ ಥರ ಒಂದು ಯೂಟ್ಯೂಬ್ ಚಾನೆಲ್ ಮಾಡಬೇಕು, ನಂದೇ ಏನಾದರೂ ಮಾಡಬೇಕು ಅನ್ನೋದು ನಂದು ಬಹುದಿನದ ಕನಸು. ಅದು ಕೂಡ ಈಡೇರಿದೆ. ಅದಕ್ಕೆ ಕೂಡ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಇದೆ. ನನ್ನ ವಿಷಯದಲ್ಲಿ ಒಂದು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನು ಅಂತಂದರೆ ಯಾರೇ ಆಗಲಿ, ಎಷ್ಟೇ ಕಷ್ಟ ಇರಲಿ, ಏನೇ ಆಗಲಿ, ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸ್ಬೋದು. ನಾನು ಹುಟ್ಟಿದಾಗಿದ್ದಂಥ ನಮ್ಮನೆ ಪರಿಸ್ಥಿತಿ ಇರ್ಬೋದು, ಅದೆಲ್ಲದನ್ನು ನೆನೆಸ್ಕೊಂಡ್ರೆ ಯಾರೊಬ್ಬರು ಯೋಚಿಸಿರಲಿಲ್ಲ ನಾನಿವತ್ತು ಈ ಲೆವೆಲ್ಗೆ ರೀಚ್ ಆಗ್ತೇನೆ, ಇಷ್ಟೊಂದು ಚೆನ್ನಾಗಿರುವಂತಹ ಜೀವನವನ್ನು ಲೀಡ್ ಮಾಡ್ತೇನೆ ಅಂತ. ಕಷ್ಟಪಟ್ಟರೆ ಜೀವನದಲ್ಲಿ ಎಲ್ಲದೂ ಸಾಧ್ಯ ಅಷ್ಟೇ. ಇನ್ನೇನಿದ್ರು ನನಗೆ ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ಇನ್ನೊಂದು ಸರಿ ಲೈವ್ ಬಂತು ನಿಮ್ಮೆಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೀವು ಅಷ್ಟೇ
ಸಕ್ಸಸ್ ಬೇಕು ಅಂತಂದರೆ ಏನು ಹೇಳ್ತಾರಲ್ಲ, ಸಕ್ಸಸ್ಸಿಗೆ ಅಡ್ಡದಾರಿ ಇಲ್ಲ ಅಂತ. ಸಕ್ಸಸ್ ಬೇಕು ಅಂತಂದರೆ ಕಷ್ಟಪಡಲೇಬೇಕು. ನನ್ನನ್ನು ಕೇಳಿದರೆ ಆಫೀಸಲ್ಲಿ ಒಂದು 9 ಅವರ್ ಕೆಲಸ, 2 ಗಂಟೆ ಟ್ರಾವೆಲಿಂಗ್ ಅಂತ ಅಂದ್ಕೊಂಡ್ರು, 10-11 ಗಂಟೆ ಆಫೀಸ್ ಅವರ್ಸ್ ಅಂತ ಅಂದ್ಕೊಂಡ್ರು, ಯೂಟ್ಯೂಬ್ಗೆ ಮಿನಿಮಮ್ 3 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದಾದ ನಂತರ ನನ್ನ ಮಗಳು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅಡುಗೆ ಮಾಡಬೇಕು, ಮನೇಲಿ ಎಲ್ಲ ಕೆಲಸಗಳನ್ನು ನಿಭಾಯಿಸಬೇಕು, ನೀಟಾಗಿ ಇಡಬೇಕು ಅಂತಂದರೆ ತುಂಬಾ ಏನಂತಾರೆ, ಟೈಮ್ ಬೇಕಾಗುತ್ತೆ, ತಾಳ್ಮೆನೂ ಬೇಕಾಗುತ್ತೆ. ಮನೆಯವರ ಸಪೋರ್ಟ್ ಇದ್ರೆ ಎಲ್ಲದನ್ನು ಸಾಧಿಸ್ಬೋದು. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೋಬೇಕು. ಇಷ್ಟೆಲ್ಲ ಕೆಲಸ ಮಾಡಿದ್ರು ದಿನಕ್ಕೆ 7ರಿಂದ 8 ಗಂಟೆ ನಾನು ನಿದ್ದೆ ಮಾಡ್ತೀನಿ. ಯಾಕಂತಂದರೆ ಅಷ್ಟು ನಿದ್ದೆ ಮಾಡಿಲ್ಲದಿದ್ದರೆ ನನಗಾಗಲ್ಲ, ನಾನು ಫ್ರೆಶ್ ಆಗಿರಲ್ಲ, ನನ್ನ ಮೂಡ್ ಆಫ್ ಆಗಿಬಿಡುತ್ತೆ. 11 ಗಂಟೆಗೆ ಮಲಗಿ ಅಟ್ಲೀಸ್ಟ್ ಒಂದು 6 ಗಂಟೆ 7 ಗಂಟೆ ತನಕ ಮಲಗಿರ್ತೀನಿ. ಅದಾದ ನಂತರ ಎದ್ದು ನನ್ನೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಯೂಟ್ಯೂಬ್ಗೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಆಫೀಸ್ಗೆ ಹೋಗ್ತೀನಿ. ಇಷ್ಟೆಲ್ಲ ಕೆಲಸ ಮಾಡ್ತೀನಿ. ಟೈಮನ್ನು ನೀಟಾಗಿ ಮ್ಯಾನೇಜ್ ಮಾಡೋದ್ರಿಂದ ಮಾತ್ರ ಇದು ಸಾಧ್ಯ. ಮತ್ತು ಒಳ್ಳೆ ಸಪೋರ್ಟಿವ್ ಫ್ಯಾಮಿಲಿ ಇದ್ದರೆ ಎಲ್ಲದೂ ಸಾಧ್ಯ. ಎಲ್ರಿಗೂ ಕಷ್ಟದ ಟೈಮ್ ಇವಾಗ, ತುಂಬಾ ಟಫ್ ಟೈಮ್. ಕೆಲವರೆಲ್ಲ ಕೆಲಸಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಜೀವನ ಲೀಡ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಯಾವುದಾದ್ರೂ ಒಂದು ದಿನ ವಿಡಿಯೋ ಮಾಡ್ತೀನಿ. ತುಂಬ ಜನ ನನಗೆ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ, ಮನೆಯಿಂದ ಕೂತ್ಕೊಂಡು ಏನಾದರೂ ಕೆಲಸ ಮಾಡೋದಿದ್ರೆ, ಅರ್ನ್ ಮಾಡೋದಿದ್ರೆ ಹೇಳಿ ಮೇಡಮ್ ಅಂತ. 1-2 ವಿಡಿಯೋ ಆಲ್ರೆಡಿ ಹಾಕಿದ್ದೇನೆ. ಸುಮ್ಮನೆ ನನಗೆ ಹೇಳೋದಕ್ಕೆ ಬರಲ್ಲ. ಒಂದಷ್ಟು ರಿಸರ್ಚ್ ಮಾಡಿ ಇನ್ನೊಂದಷ್ಟು ವಿಡಿಯೋಗಳನ್ನು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಮನೆಯಿಂದ ಕೂತು ವರ್ಕ್ ಹೇಗೆ ಮಾಡ್ಬೋದು, ದುಡ್ಡು ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು, ಅಥವಾ ಸ್ವಂತ ಅಂದರೆ ಸ್ಮಾಲ್ ಸ್ಕೇಲಲ್ಲಿ ಇರ್ಬೋದು, ಓನ್ ಬಿಸ್ನೆಸ್ ಮಾಡಿಕೊಂಡು ಲಾಸ್ ಆಗದಂಥದ್ದು ಓನ್ ಬಿಸ್ನೆಸ್ ಮಾಡ್ಕೊಂಡು ಏನಾದರೂ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಕೂಡ ಒಂದಷ್ಟು ರಿಸರ್ಚ್ ಮಾಡಿ ನಿಮ್ಗೊಂದಷ್ಟು ಇನ್ಫಾರ್ಮೇಷನನ್ನು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೇನೆ. ಇನ್ನೊಂದೇನು ಅಂತಂದರೆ, ನನ್ನ 2 ಚಾನೆಲ್ಗಳಲ್ಲಿ ಕೂಡ ಅಮ್ಮೀಸ್ ಕುಕ್ಕರಿ ಮತ್ತು ಅಮ್ಮೀಸ್ ಲೈಫ್ ಸ್ಟೈಲಲ್ಲಿ ಹಾಕುವಂತಹ ಯಾವುದೇ ರೆಸಿಪೀಸ್ಗಳಿರ್ಬೋದು, ನಾನು ಅಲ್ಲಿಂದ ಇಲ್ಲಿಂದ ಕಾಪಿ ಮಾಡಿ ಹಾಕಲ್ಲ. ನಾನು ತುಂಬಾ ರಿಸರ್ಚ್ ಮಾಡಿ ಅದಕ್ಕೆ ಟೈಮ್ ಕೊಟ್ಟು ಅದು ನನಗೆ ವರ್ಕ್ ಆದರೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸಿದರೆ ಮಾತ್ರ ನಾನು ಹಾಕುವಂಥದ್ದು. ನೀವು ಯಾವ ರೆಸಿಪಿ, ಯಾವ ವೀಡಿಯೋಗಳನ್ನು ಬೇಕಾದರೂ ಚೆಕ್ ಮಾಡಿ ನೀವು ಟ್ರೈ ಮಾಡಿ ನೋಡಿ. ಜನ ಏನು ಮಾಡ್ತಾರೆ ಅಂತಂದರೆ, ವೀಡಿಯೋಗಳನ್ನು ನೋಡ್ತಾರೆ, ಅಮ್ಮೀಸ್ ಕುಕ್ಕರಿ ಅಂತ ಟೈಪ್ ಮಾಡಿ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಆಗಲ್ಲ. ನನಗೆ ಇವತ್ತಿಗೂ ಅದು ತುಂಬಾ ಸರ್ಪ್ರೈಸಿಂಗ್ ಇದೆ. ಯಾಕೆ ಜನ ವೀಡಿಯೋ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಆಗಲ್ಲ ಅಂತ ಅಂದ್ಬಿಟ್ಟು ಕಳ್ಕೊಳ್ಳೋದೇನು ಅನ್ನೋದು ಗೊತ್ತಿಲ್ಲ. ಸರ್ಚಲ್ಲಿ ಅಮ್ಮೀಸ್ ಕುಕ್ಕರಿ ಅಂತ ಸರ್ಚ್ ಮಾಡಿ ತುಂಬಾ ಜನ ನೋಡ್ತಾರೆ. ತೊಂದರೆ ಇಲ್ಲ, ಟೋಟಲ್ ಆಗಿ ಹಾಗಾದರೂ ನೋಡಲಿ ಹಿಂಗಾದರೂ ನೋಡಲಿ, ವ್ಯೂಸ್ ಬಂದರೆ ಆಯಿತು, ಜನ ನೋಡ್ತಾ ಇದ್ದಾರೆ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇನ್ನು ತುಂಬಾ ಕೆಲಸ ಮಾಡಬೇಕು. ತುಂಬಾ ಜನ ತುಂಬ ಥರದ್ದು ರೆಸಿಪೀಸ್ಗಳನ್ನು, ತುಂಬ ಥರದ್ದು ಮಾಹಿತಿಗಳನ್ನು ಕೇಳಿದ್ದಾರೆ. ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಎಲ್ಲರ ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಕೂಡ, ಎಲ್ಲದಕ್ಕೂ ನಿಮ್ಮೆಲ್ಲರ ಕಮೆಂಟ್ಗಳಿಗೂ ರಿಪ್ಲೈ ಮಾಡಲಿಕ್ಕೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ. ಎಲ್ಲರೂ ಒಂದು ಏನು ನನ್ನಲ್ಲಿ ಪಾಸಿಟಿವ್ ಇದು ಹೇಳ್ತಾರೆ ಅಂತಂದರೆ, ಮೇಡಮ್ ನೀವು ಎಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತೀರಾ, ಬೇರೆ ಯೂಟ್ಯೂಬರ್ಸ್ ಯಾರೂ ಕಮೆಂಟ್ಗಳನ್ನು ನೋಡಲ್ಲ, ರಿಪ್ಲೈ ಮಾಡಲ್ಲ ಅನ್ನೋದು. ನನಗೇನು ಗೊತ್ತಾ, ನಾನು ಹಾಕುವಂಥ ವೀಡಿಯೋಗಳನ್ನು ಒಂದು 10 ಜನ ನೋಡಿದ್ರೂ ಪರವಾಗಿಲ್ಲ, ಬಟ್ ಕೊಡುವಂಥ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡಬೇಕು, ಜನ ಅದನ್ನ ಇಷ್ಟಪಡಬೇಕು. ನನಗೆ ಬರುವಂಥ ಕಮೆಂಟ್ಸ್ಗಳಲ್ಲಿ 99% ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ, 1% ನೆಗೆಟಿವ್ ಬಿಟ್ಟರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ತುಂಬಾ ಖುಷಿ ಆಗುತ್ತೆ. ಸುಲಭ ಅಂತೂ ಖಂಡಿತ ಇಲ್ಲ, ಕಷ್ಟ ಇದೆ. ಯಾರೋ ಇಲ್ಲಿ ಕಮೆಂಟ್ ಹಾಕಿದ್ದಾರೆ, ಜೇಮ್ಸ್ ಬಾಂಡ್ ಅಂತ. ಕೈ ಕೆಸರಾದರೆ ಬಾಯಿ ಮೊಸರು, ಆಳಾಗಿ ದುಡಿ ಅರಸನಾಗಿ ಬಾಳು, ಒಳ್ಳೆಯದಾಗಲಿ ನಿಮಗೆ. ಆಳಾಗಿ ದುಡಿ ಅರಸನಾಗಿ ಬಾಳು. ಒಂದೊಂದು ಸರಿ ತಪ್ಪಾಗುತ್ತೆ ಮರೆಯ. ಒಳ್ಳೆಯದಾಗಲಿ ನಿಮಗೆ. ನಾನು ಮಾತಾಡಿ ತಪ್ಪಾಯಿತು ಅಂತ ನನ್ನ ಹಸ್ಬೆಂಡ್ ಕರೆಕ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಇನ್ನೊಂದು ಕೇಳ್ತಾ ಇದ್ದಾರೆ, ಏನಕ್ಕೆ ಮೇಡಮ್ ನಿಮ್ಮ ಹಸ್ಬೆಂಡನ್ನು ಇಂಟ್ರೊಡ್ಯೂಸ್ ಮಾಡಲ್ಲ ಅಂತ. ಅವ್ರು ನೋಡಿ ಹಿಂದಿನಿಂದ ಕೂತ್ಕೊಂಡು ನಾನು ಮಾತಾಡೋದಕ್ಕೆ ಕಮೆಂಟ್ ಮಾಡ್ತಾ ಇದ್ದಾರೆ, ಬಟ್ ಯಾವತ್ತು ಕ್ಯಾಮರಾ ಮುಂದೆ ಬನ್ನಿ ಅಂತಂದರೆ ಬರಲ್ಲ. ಒಂದಿನಂತೂ ಖಂಡಿತ ನಿಮಗೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೀವು ಅಡಿಗೆ ಹೇಗೆ ಕಲಿತ್ರಿ? ಹೆಣ್ಮಕ್ಳಿಗೆ ಯಾರಿದು ಕೇಳಿದ್ದು? ಮಧುಸೂದನ KY ಸರ್, ಹೆಣ್ಮಕ್ಳಿಗೆ ಅಡುಗೆ ಕಲಿಯೋದು ಕಷ್ಟ ಅಲ್ಲ,
ಇವಾಗ ಗಂಡು ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಆಫೀಸಲ್ಲಿ ನಾನು ನೋಡಿದ್ದೀನಿ, ಎಲ್ಲ ಹುಡುಗರು ಅಷ್ಟೇ, ಬ್ಯಾಚುಲರ್ ಹುಡುಗರು ರೂಮಲ್ಲಿ ಒಬ್ಬರೇ ಇರೋರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಯಾಕಂತಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಎಲ್ಲರೂ ಎಲ್ಲದನ್ನು ಕಲಿತಾ ಇದ್ದಾರೆ. ಐ ವಾಂಟ್ ಟು ಡಿಸೈನ್ ಅ ಲೋಗೋ ಫಾರ್ ಯು ಆ್ಯಸ್ ಅ ಕಾಂಪ್ಲಿಮೆಂಟ್ರಿ, ಗುರುರಾಜ ಕೆ. ಥ್ಯಾಂಕ್ ಯು ಸರ್. ಸದ್ಯಕ್ಕೆ ನನಗೆ ಯಾವುದು ಲೋಗೋ ಬೇಡ, ಇವಾಗ ಏನಿದೆಯೋ ಅದರಲ್ಲಿ ಹೋಗಲಿ. ನಾನು ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಹೇಳ್ತೀನಿ ಸರ್. ವಿಜಯ ನಾಯಕ್ ಸೂಪರ್, ಥ್ಯಾಂಕ್ ಯು ಸರ್. ಚಿನ್ನಿ ಸೂಪರ್ ಅಕ್ಕ, ಥ್ಯಾಂಕ್ ಯು ಸಿಸ್ಟರ್. ಶಶಿಕಾಂತಿ ಶೆಟ್ಟಿ ಮೇಡಮ್, ನೀವು ನಿಮ್ಮ ಎಲ್ಲ ಕಮೆಂಟ್ಸನ್ನು ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ದೀರಾ, ತುಂಬಾ ಸಪೋರ್ಟ್ ಕೊಡ್ತಾಯಿದ್ದೀರಾ, ಖುಷಿ ಆಗ್ತದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿರಾಳ ಶಿವನಂದಯ್ಯ, ಬೆಸ್ಟ್ ಆಫ್ ಲಕ್, ಥ್ಯಾಂಕ್ ಯು ಸರ್. ಮಧುಸೂದನ KY ಇವ್ರದ್ದು ಹೇಳಿದೆ. ಅಶ್ರಫ್ ಅಹಮದ್, ಬೆಸ್ಟ್ ಆಫ್ ಲಕ್, ಥ್ಯಾಂಕ್ ಯು ಸರ್. ಪ್ರೇಮಾ ಜಿ ರಾವ್ ಇವರು ತುಂಬಾ ನನಗೆ ಕಮೆಂಟ್ ಮಾಡ್ತಾರೆ. ಹಾಯ್ ಸಿಸ್, ಹೇಗಿದ್ದೀರಾ? ನಿಮ್ಮ ವೀಡಿಯೋಸ್ ಟೈಮ್ ಇದ್ದಾಗ ಮಿಸ್ ಮಾಡದೆ ನೋಡ್ತೀನಿ. ಮೇಡಮ್, ನೀವೇ ನನಗೆ ಸ್ಫೂರ್ತಿ. ನಿಮ್ಮ ಫೀಡ್ಬ್ಯಾಕ್ ಎಲ್ಲ ನನಗೆ ತುಂಬಾ ಸಪೋರ್ಟ್ ಕೊಡ್ತವೆ. ರವಿ ಪಿ ಇವರು ಕೂಡ ಅಷ್ಟೇ ರೆಗ್ಯುಲರ್ ಆಗಿ ಕಮೆಂಟ್ಸ್ ಮಾಡ್ತಾರೆ. ಥ್ಯಾಂಕ್ ಯು ರವಿ ಅವರೇ. ಟೋನಿ ಸೂಪರ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಇಷ್ಟೇ. ರವಿ ತೇಜ, ವೈಟ್ ಹೆಡ್ಸ್ಗೆ ಸೊಲ್ಯೂಷನ್ ಹೇಳಿ ಪ್ಲೀಸ್. ಖಂಡಿತವಾಗ್ಲೂ ಸುಮ್ಮನೆ ಎಲ್ಲದಕ್ಕೂ ಸೊಲ್ಯೂಷನ್ ಹೇಳಿ ಅಂತಂದರೆ ಹೇಳಕ್ಕೆ ಬರಲ್ಲ. ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಖಂಡಿತವಾಗ್ಲೂ ಒಳ್ಳೆಯ ಟಿಪ್ಸನ್ನು ಕೊಡ್ತೇನೆ. ನಾಳೆ ವೆಯ್ಟ್ ಲಾಸ್ಗೆ ತುಂಬಾ ಜನ ನನಗೆ ಹೋಮ್ ರೆಮಿಡೀಸ್ ಕೇಳಿದ್ದಾರೆ. ನಾಳೆ ಹೋಮ್ ರೆಮಿಡಿ, ಅದೇ ವೆಯ್ಟ್ ಲಾಸ್ಗೆ ಒಂದು ಸ್ವಲ್ಪ ದಿನ ರಿಸರ್ಚ್ ಮಾಡಿ ಒಂದು 4-5 ಒಳ್ಳೆ ರೆಸಿಪೀಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾಳೆ ಹಾಕ್ತೀನಿ, ಮರೆಯದೆ ನೋಡಿ. ಗೌತಮ್ MN ಇವ್ರು ಯಾರು? ಅಕ್ಕ, ಯು ಆರ್ ಗುಡ್ ಬಟ್ ಯು ಆರ್ ನಾಟ್ ರೆಸ್ಪಾಂಡ್ ಫಾರ್ ಟೆಕ್ಸ್ಟ್ ಆ್ಯಂಡ್ ಕಾಲ್. ಯಾವ ಟೆಕ್ಸ್ಟ್ ಯಾವ ಕಾಲ್ ಅಂತ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಹಾಕುವಂಥ ಕಮೆಂಟ್ಗಳಿಗೆ ಖಂಡಿತವಾಗ್ಲೂ ನಾನು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ. ಫೇಸ್ಬುಕ್ ಅಷ್ಟೊಂದು ಯೂಸ್ ಮಾಡಲ್ಲ. ವಾಟ್ಸಪ್ ನಂಬರ್ ನಾನು ಯಾರಿಗೂ ಶೇರ್ ಮಾಡಿಲ್ಲ. ಬಟ್ ಇನ್ಸ್ಟಾಗ್ರಾಮ್ ಕೂಡ ನಾನು ಅಷ್ಟೊಂದು ಯೂಸ್ ಮಾಡಲ್ಲ. ನಾನು ಆ್ಯಕ್ಟಿವ್ ಇರೋದು ಯೂಟ್ಯೂಬಲ್ಲಿ ಅಷ್ಟೇ, ಬೇರೆ ಯಾವುದಕ್ಕೂ ನನ್ನ ಲೈಫಲ್ಲಿ ಟೈಮ್ ಇಲ್ಲ. ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ರೆಸ್ಪಾಂಡ್ ಮಾಡ್ತೀನಿ. ರಂಜಿತಾ ಆರ್, ಹಾಯ್ ಮ್ಯಾಮ್, ಐ ಲರ್ನ್ ಕೊರಿಯಾಂಡರ್ ಜ್ಯೂಸ್ ಫ್ರಮ್ ಯು, ಇಟ್ಸ್ ರಿಯಲಿ ಗುಡ್. ರಂಜಿತಾ ಆರ್, ತುಂಬಾ ಥ್ಯಾಂಕ್ಸ್. ಆ್ಯಕ್ಚುಲಿ ಈ ಕೊರಿಯಾಂಡರ್ ಜ್ಯೂಸ್ ಮತ್ತು ಲಿಂಬೆ ರಸ ಹಾಕಿ ಒಂದು ಜ್ಯೂಸ್ ಮಾಡೋದು ನಾನು ಹೇಳಿದ್ದೀನಿ. ಇದು ಏನಕ್ಕೆ ಒಳ್ಳೆಯದು ಅಂತಂದರೆ, ಮೊಡವೆ ಬೀಳುತ್ತಲ್ವ, ಸ್ಕಿನ್ನಲ್ಲಿ ರ್ಯಾಷಸ್ ಇದ್ದರೆ ತುಂಬಾ ಕ್ಲಿಯರ್ ಆಗುತ್ತೆ. ಏನು ಮಾಡಬೇಕು ಅಂತಂದರೆ, ಜಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಮಿಕ್ಸಿಲಿ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಲಿಂಬೆ ರಸ ಹಾಕಿ ಒಂದು ಗ್ಲಾಸಷ್ಟು ನೀರು ಹಾಕಿ ಜ್ಯೂಸ್ ಮಾಡಿ ಕುಡಿಬೇಕು. ಇದು ಏನಕ್ಕೆ ಒಳ್ಳೆಯದು ಅಂತಂದರೆ, ಸ್ಕಿನ್ನನ್ನು ತುಂಬಾ ಕ್ಲಿಯರ್ ಆಗಿರುತ್ತೆ, ವೆಯ್ಟ್ ಲಾಸ್ ಮಾಡುತ್ತೆ. ನಿಮ್ಗೆ ಎಂಥ ಮೊಡವೆ ಇರಲಿ, ಎಂಥ ರ್ಯಾಷಸ್ ಆಗಿರಲಿ 1 ವಾರದಲ್ಲಿ ಕ್ಲಿಯರ್ ಆಗುತ್ತೆ. ಇದನ್ನ ಟ್ರೈ ಮಾಡಿ. ತುಂಬಾ ಜನ ಪಿಂಪಲ್ಸ್ಗೆ ಹೋಮ್ ರೆಮಿಡಿ ಹೇಳಿ ಅಂತ ಹೇಳ್ತಾರಲ್ಲ, ಅವರಿಗೆ ನೀವು ಹೊರಗಡೆ ಏನೇ ಕ್ರೀಮ್ ಹಚ್ಚಿ ಎಂಥದೇ ಮಾಡಿ ಅದು ಕ್ಲಿಯರ್ ಆಗಲ್ಲ. ಯಾಕಂತಂದರೆ ಕರೆಕ್ಟ್, ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಏನಂತಂದರೆ, ನಾವು ಒಳಗಡೆ ಈ ಸ್ಕಿನ್ನಲ್ಲಿ ನಮಗೆ ರ್ಯಾಷಸ್ ಮಾರ್ಕ್ಗಳು ಬೀಳೋದು ಏನಕ್ಕೆ ಅಂತಂದರೆ, ನಮ್ಮ ಬ್ಲಡ್ ರಕ್ತ ಕ್ಲಿಯರ್ ಇಲ್ಲದಿದ್ದರೆ ಬೀಳುತ್ತೆ. ಆದ್ದರಿಂದ ಒಳಗಡೆಯಿಂದ ನಮ್ಮ ಬ್ಲಡ್ ಕ್ಲಿಯರ್ ಆದರೆ ಆವಾಗ ಹೊರಗಡೆ ಸ್ಕಿನ್ ಕೂಡ ತುಂಬಾ ಕ್ಲಿಯರ್ ಇರುತ್ತೆ. ಯಾವುದೇ ಪಿಂಪಲ್ ಆಗಲಿ ಮಾರ್ಕ್ಸ್ ಆಗಲಿ ಒಂದು ಚೂರು ಉಳಿಯಲ್ಲ. ಇದು ನಾನು ಸುಮ್ಮನೆ ಅವ್ರಿವ್ರು ಹೇಳಿದರು ಅಂತ ಹೇಳ್ತಾ ಇಲ್ಲ, ನಾನು ಮಾಡಿ ನನಗೆ ರಿಸಲ್ಟ್ ಬಂದ ನಂತರ ನಾನು ಹೇಳ್ತಾ ಇದ್ದೀನಿ. ನನಗೇನಂತಂದರೆ ಖಾರ ತುಂಬ ಇಷ್ಟ. ಏನಂತಾರೆ ನಮ್ಮ ಕಡೆ ಮಂಗಳೂರಲ್ಲಿ ಪುಳಿ ಮುಂಚಿ, ಚಿಕನ್, ಫಿಶ್ ಪುಳಿ ಮುಂಚಿ ಈ ಥರ ಎಲ್ಲ ತಿನ್ನೋದು ಜಾಸ್ತಿ. ನನಗೆ ಸ್ಪೈಸಸ್, ಚಿಕನ್ ಪುಳಿ ಮುಂಚಿ ಎಲ್ಲ ತುಂಬಾ ಇಷ್ಟ. ನಾನು ಫುಡ್ ವಿಷಯದಲ್ಲಿ ಯಾವುದನ್ನು ಕಂಟ್ರೋಲ್ ಮಾಡಲ್ಲ. ಯಾಕಂತಂದರೆ ನನಗೇನು ತಿನ್ಬೇಕು ಅನಿಸುತ್ತೆ ನಾನು ತಿಂತಾನೆ ಇರ್ತೀನಿ. ಸ್ವೀಟ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ತಿಂತಾನೆ ಇರ್ತೀನಿ. ಅದರಿಂದ ಏನಾಗುತ್ತೆ, ನನಗೆ ಪಿಂಪಲ್ಸ್ ಜಾಸ್ತಿ ಬೀಳ್ತಾನೆ ಇರುತ್ತೆ. ಬಟ್ ಈ ಥರ ಆದಾಗ ನಾನು ಏನು ಮಾಡ್ತೀನಿ, ನಾನಿವಾಗ ಹೇಳಿದ್ನಲ್ಲ, ಕೊತ್ತಂಬರಿ ಮತ್ತು ಲಿಂಬೆ ರಸದ್ದು ಜ್ಯೂಸ್ ಮಾಡಿ ಕುಡಿತೀನಿ. ಅದ್ಭುತ ಅಂತಂದರೆ ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡುತ್ತೆ. ನಾನೇ ಲೈವ್ ಎಕ್ಸಾಂಪಲ್. ಇದ್ರದ್ದು ಬೇಕಾದರೂ ನಾನು ಲಿಂಕ್ ಇದೇ ಲೈವಲ್ಲಿ ಶೇರ್ ಮಾಡ್ತೀನಿ.
ವಿಜಯ್ ಕುಲಕರ್ಣಿ. ಮೇಡಮ್, ವಿ ಆರ್ ರನ್ನಿಂಗ್ ಕನ್ನಡ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಇನ್ ಮುಂಬೈ. Is it possible to motivate our team and students? We will invite you for webinar. Regards, Vijay Kulkarni, Mumbai. Vijay sir, ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತಲೇ ಹೇಳಬೇಕು. ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ. ನನಗೆ ವಿಜಯ್ ಕುಲಕರ್ಣಿ ಅವ್ರ ಕನ್ನಡ ಬರುತ್ತೆ ಅನಿಸುತ್ತೆ. ವಿಜಯ್ ಸರ್, ಐ ಥಿಂಕ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ. ನಾನು ಯಾಕಂತಂದರೆ ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ. ಬಟ್ ಏನಾದರೂ ನಿಮಗೆ ನನ್ನ ಕಡೆಯಿಂದ ಏನಾದರೂ ಸಜೆಷನ್ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಆಫ್ ದ ರೆಕಾರ್ಡ್ ನನಗೆ ಮೇಲ್ ಮಾಡಿ. ನಾನು ನಿಮಗೆ ನನಗೇನು ಗೊತ್ತದನ್ನು ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಅಥವಾ ಮಕ್ಕಳಿಗೆ ನನ್ನಿಂದ ಏನಾದರೂ ಹೆಲ್ಪ್ ಮಾಡ್ಬೋದಾದರೆ ಐ ಕ್ಯಾನ್ ಟ್ರೈ. ಅಮ್ಮೀಸ್ ಕುಕ್ಕರಿಯಲ್ಲಿ ಹೋಗಿ, ಇಲ್ಲ ಇವಾಗಲೇ ಹೇಳ್ತೀನಿ ಸರ್, ammyskitchen.2020@gmail.com, ammyskitchen.2020@gmail.com. ಇದು ನೀವು ನನ್ನ ಅಮ್ಮೀಸ್ ಕುಕ್ಕರಿ ಚಾನೆಲ್ ಪೇಜ್ ಇರುತ್ತಲ್ವಾ, ಅಲ್ಲಿ ಅಬೌಟ್ಗೆ ಹೋಗಿ ನೋಡಿದರೆ ಅಲ್ಲಿರುತ್ತೆ ಇಮೇಲ್ ಐ ಡಿ ಅಂತ. ನೀವು ಕ್ಲಿಕ್ ಮಾಡಿದರೆ ನಂದು ಈ ಇಮೇಲ್ ಐ ಡಿ ಸಿಗುತ್ತೆ, ಅದಕ್ಕೆ ಮೇಲ್ ಮಾಡಿ ಸರ್. ವರುಣ್ ಬಿ ಆನ್ಸರ್ ಮೀ. ವರುಣ್ ಅವರು ಏನು ಕೇಳಿದ್ದಾರೆ? ವರುಣ್ ಅವರೇ, ನೀವು ಏನು ಕೇಳಿದ್ರಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಆ್ಯಕ್ಚುಲಿ ನಮ್ಮ ಬಿಲ್ಡಿಂಗಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ. ಅವರದ್ದು ಗರಟೆ ಎಲ್ಲ ಕೇಳ್ತಾ ಇರುತ್ತೆ. ಈವನ್ ನನ್ನ ವಿಡಿಯೋದಲ್ಲಿ ನೀವು ನೋಟಿಸ್ ಮಾಡಿರ್ಬೋದು, ಮಕ್ಕಳ ಕಿರಿಚಾಟ. ನನ್ನ ಮಗಳು, ಅವಳ ಫ್ರೆಂಡ್ಸ್, ಕೆಳಗಡೆ ಮನೆ ಮಕ್ಕಳು, ಅವರನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ವರುಣ್ ಅವರೇ, ನೀವು ಏನು ಕೇಳಿದ್ರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನೀವು ಬರೀ ಆನ್ಸರ್ ಮೀ ಅಂತ ಹೇಳಿರೋದು ಮಾತ್ರ ಕಾಣ್ತಾ ಇದೆ. ಗೊತ್ತಾಗ್ತಿಲ್ಲ ನನಗೆ. ಹಾಯ್ ಅಕ್ಕ, ಅಶು ಅಂತ ಮೆಸೇಜ್ ಮಾಡಿದರೆ, ಹಾಯ್ ಅಕ್ಕ, 3 ಸಲ ಈ ಮೆಸೇಜ್ ಮಾಡ್ತಿರೋದು. ನಮ್ಮ ಮೆಸೇಜ್ ರೆಸ್ಪಾನ್ಸ್ ಮಾಡಿ ಅಕ್ಕ. ಥ್ಯಾಂಕ್ ಯು ಅಶು ಅವರೇ. ನಿಮ್ಮದು ರಿಯಲ್ ನೇಮ್ ಏನು ಅಂತ ಗೊತ್ತಾಗಿಲ್ಲ. ಫೋರ್ತ್ ಟೈಮ್. ಎನಿ ನ್ಯೂ ರೆಸಿಪೀಸ್? ವರುಣ್ ಬಿ ಅವರೇ, ನ್ಯೂ ರೆಸಿಪೀಸ್ ತುಂಬ ಇದೆ. ಅಮ್ಮೀಸ್ ಕುಕ್ಕರಿ ನೀವು ಬರೀ ನೋಟಿಫಿಕೇಷನ್ ಬಂದರೆ ಮಾತ್ರ ನೋಡಬೇಡಿ. ಅಮ್ಮೀಸ್ ಕುಕ್ಕರಿ ಅಂತ ಯೂಟ್ಯೂಬ್ಗೆ ಹೋದರೆ ಅಮ್ಮೀಸ್ ಕುಕ್ಕರಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಅಮ್ಮೀಸ್ ಕುಕ್ಕರಿ ಅಂತ ಲೋಗೋ ನನ್ನ ಚಾನೆಲ್ ಹೆಸರು ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ ವೀಡಿಯೋಸ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅಲ್ಲಿ ಹೋದರೆ ನಿಮಗೆ ಕೆಳಗೆ ಅಂದರೆ ಆಪ್ಷನಲ್ಲಿ ಎಲ್ಲ ನಾನು ಅಪ್ಲೋಡ್ ಮಾಡಿರುವಂಥ ಎಲ್ಲ ವಿಡಿಯೋಗಳ ಲಿಸ್ಟ್ ಇರುತ್ತೆ. ಅದಲ್ಲದೆ ಪ್ಲೇ ಲಿಸ್ಟಲ್ಲಿ ಕ್ಯಾಟಗರಿ ಮಾಡಿ ಹಾಕಿದ್ದೇನೆ. ನಾನ್ ವೆಜ್ ಸಪ್ರೇಟ್, ಚಿಕನ್ ಸಪ್ರೇಟ್, ಈ ಥರ ಎಲ್ಲ ಕ್ಯಾಟಗರಿ ಮಾಡಿ ಹಾಕಿದ್ದೇನೆ. ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಎಲ್ಲ ಅಪ್ಡೇಟ್ಗಳು ಸಿಗುತ್ತೆ. ಚೈತ್ರ ಕುಮಾರಿ, ಯುವರ್ ರೆಸಿಪಿ ಸೂಪರ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಫಾತಿಮಾ ಚಂದ್, ಆರಾಮಾಗಿದ್ದೀರಾ ಮೇಡಮ್? ನಾನು ತುಂಬಾ ಆರಾಮಾಗಿದ್ದೀನಿ ಸಿಸ್ಟರ್, ನೀವು ಹೇಗಿದ್ದೀರಾ? ಪವಿತ್ರ, ಸಣ್ಣ ಆಗೋಕ್ಕೆ ಟಿಪ್ಸ್ ಹೇಳಿ ಸಿಸ್. ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ ಆವಾಗಲೇ, ನಾಳೆ ನನ್ನ ವಿಡಿಯೋ ಇರೋದು ಇದೆ, ವೆಯ್ಟ್ ಲಾಸ್ ಆಗಲಿಕ್ಕೆ ಏನು ಮಾಡಬೇಕು ಅಂತ. ಏನೂ ಇಲ್ಲ, ನಾನು ಫಾಲೋ ಮಾಡ್ತಾ ಇರೋ ಟಿಪ್ಸನ್ನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಒಂದು ದಿನದಲ್ಲಿ ಅದನ್ನು ಕುಡಿದ್ರೆ ಸಣ್ಣಗಾಗುತ್ತೆ, ಒಂದು ವಾರದಲ್ಲಿ ಇದನ್ನು ಕುಡಿದ್ರೆ ಸಣ್ಣಗಾಗುತ್ತೆ ಅನ್ನೋದೆಲ್ಲ ನಾನು ಹೇಳಲ್ಲ. ಯಾಕಂತಂದರೆ ಅದು ಫೇಕ್. ಒಂದು ದಿನದಲ್ಲಿ ಒಂದು ವಾರದಲ್ಲಿ ಸಣ್ಣ ಆಗುವಂಥದ್ದು ಅಥವಾ ಏನಾದರೂ ಒಂದು ಟ್ರೀಟ್ಮೆಂಟ್ ಸಿಗುವಂಥದ್ದು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಅಂಥದ್ದನ್ನೆಲ್ಲ ನಂಬಿ ನೀವು ಅದನ್ನ ಮಾಡ್ಲಿಕ್ಕೆ ಹೋದರೆ ಸೈಡ್ ಎಫೆಕ್ಟ್ ಇರುತ್ತೆ. ತುಂಬಾ ಸಿಂಪಲ್ಲಾಗಿ ನಾರ್ಮಲಾಗಿ ಎಲ್ಲರೂ ಡೈಲಿ ಏನು ತಗೋಬಹುದು ಅನ್ನೋದನ್ನು ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾಳೆ ಹಾಕ್ತೀನಲ್ಲ ಆ ವಿಡಿಯೋದಲ್ಲಿ ಹೇಳ್ತೀನಿ, ಮಿಸ್ ಮಾಡಿದೆ ನೋಡಿ. ಹಾಯ್ ಮೇಡಮ್, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಮಲ್ಲಿಕಾರ್ಜುನ್ ಕೊಹಿನೂರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಸರಲ್ಲೇ ಕೊಹಿನೂರ್ ಇದೆ. ತುಂಬ ಸಂತೋಷ ತಂದಿದೆ ನೀವು ಲೈವ್ ಆಗಿ ಬಂದಿದ್ದು. ನಿಮಗೆ
ಲೀ GBY. ಥ್ಯಾಂಕ್ ಯು ಸೋ ಮಚ್ CCT ನಾಯ್ಡು. ಥ್ಯಾಂಕ್ ಯು ಸೋ ಮಚ್ ಸರ್. ವಿನಂತಿ ಕೋಟ್ಯನ್, ಶೋ ಮಿ ಮಟನ್ ಪುಳಿಮುಂಚಿ ಒನ್ಸ್. ಸಿಸ್ಟರ್, ಮಟನ್ ತಿನ್ನೋದು ನಾನು ತುಂಬಾ ಕಮ್ಮಿ, ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಮ್ಯಾಮ್, ನಿಮ್ಮ ಹತ್ರ COVID-19 ಮನೆಮದ್ದು ಏನಾದರೂ ಇದೆಯಾ, ಅಥವಾ ಇದರ ಬಗ್ಗೆ ನಿಮ್ಮ ಸಲಹೆ ಏನಾದರೂ ಕೊಡ್ತೀರಾ? ಸರ್, COVID-19ಗೆ ಆ ಮೆಡಿಸಿನ್ ಈ ಮೆಡಿಸಿನ್ ಅಂತ ಯಾರು ಏನಾದರೂ ನಿಮ್ಮನ್ನು ತಪ್ಪು ದಾರಿಗೆ ಎಳೆದ್ರೆ ಖಂಡಿತವಾಗ್ಲೂ ಅದನ್ನ ನಂಬೇಡಿ. ಯಾಕಂತಂದರೆ ಇವಾಗ ಸರ್ಕಾರ ಏನು ಅಡ್ವೈಸ್ ಕೊಡ್ತಾ ಇದೆಯೋ ಅದನ್ನಷ್ಟೇ ಫಾಲೋ ಮಾಡಿ. ಡಾಕ್ಟ್ರುಗಳು ಏನು ಹೇಳ್ತಾರೆ ಅದನ್ನಷ್ಟೇ ಫಾಲೋ ಮಾಡಿ. ಅವರು ಇವರು ಮನೆ ಮದ್ದು ಅದು ಇದು ಅಂತ ಹೇಳಿದರೆ ಅದನ್ನ ಫಾಲೋ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. COVID-19 ಗೌರ್ಮೆಂಟ್ ಏನು ಇದಕ್ಕೆ ಅಡ್ವೈಸ್ ಕೊಡ್ತಾರೆ ಅದನ್ನ ಮಾತ್ರ ಫಾಲೋ ಮಾಡಿ. ಯಾರು ಇಲ್ಲಿ ತನಕ ಮನೆ ಮದ್ದಾಗಲಿ ಇನ್ನೊಂದನ್ನಾಗಲಿ ಕಂಡು ಹಿಡ್ದಿಲ್ಲ. ದಾರಿ ತಪ್ಪಿಸೋ ಜನ ತುಂಬ ಇರ್ತಾರೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನೀವು ಸೇಫಾಗಿ ಕ್ಲೀನಾಗಿ ಹೊರಗಡೆ ಹೋಗುವಾಗ ಮಾಸ್ಕ್ ಹಾಕ್ಕೊಂಡು ಕೈಗಳನ್ನು ಆವಾಗವಾಗ ತೊಳ್ಕೊಂಡು ಜನಗಳಿಗೆ ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡಿದರೆ ಯಾವ ಕೋವಿಡು ನಿಮ್ಮ ಹತ್ರ ಬರಲ್ಲ. ಲೈವ್ ಎಕ್ಸಾಂಪಲ್ ನಾನೇ ಇದ್ದೀನಿ. 2 ವರ್ಷದಿಂದ ಕೋವಿಡ್ ಇರೋ ಟೈಮಿಂದ ಈವಾಗಿನ ತನಕ ಒಂದು ದಿನ ರಜೆ ಇಲ್ಲದೆ ನಾವು ಕೆಲಸ ಮಾಡಿದ್ವಿ. ವೀಕ್ ಆಫ್ ಬಿಟ್ಟರೆ ರಜೆ ಇಲ್ಲದೆ ನಾವು ಡೈಲಿ ಆಫೀಸ್ಗೆ ಹೋಗಿ ಬರ್ತಾ ಇದ್ದೀವಿ. ವಿ ಆರ್ ಸೇಫ್, ಗಾಡ್ ಗ್ರೇಸಿಂದ ಎಲ್ಲರೂ ಸೇಫ್ ಆಗಿದ್ದೀವಿ. ನಮ್ಮ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡ್ತೀವಿ. ದಿನಕ್ಕೆ 2 ಸರಿ ಸ್ನಾನ ಮಾಡ್ತೀವಿ. ಸೊ ಯಾರೇನಾದರೂ ಇದಕ್ಕೆ ಮನೆ ಮದ್ದು ಇದು ಅಂತ ಹೇಳಿದರೆ ನೀವು ತಲೆ ಕೆಡಿಸ್ಕೋಬೇಡಿ. ಇಂಗ್ಲೀಷ್ ಕ್ಲಾಸಸ್ ಮಾಡಿ ಮೇಡಮ್. ಇಂಗ್ಲೀಷ್ ಕ್ಲಾಸಸ್ ಸಿಸ್ಟರ್ ಟ್ರೈ ಮಾಡ್ತೀನಿ. ಯಾಕಂತಂದರೆ ತುಂಬಾ ಜನ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ, ಬೇಸಿಕ್ ಸ್ಪೀಕಿಂಗ್ ಅಂದರೆ ಇಂಗ್ಲೀಷ್ ಸ್ಪೀಕಿಂಗ್ ಹೇಳ್ಕೊಡಿ ಅಂತ. ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ನನಗೆ ಇವಾಗಂತೂ ಪುರ್ಸೋತಾಗ್ತಾ ಇಲ್ಲ. ಏನಮ್ಮ ಏನು ಕ್ಲೀನ್ ಯುವರ್ ಪೊಲೆ ಇದು ಮಂತ್ವಲೆ. ನನ್ನ ಮಗಳು ಬಂದು ಕೆಳಗಡೆ ಆಟಾಡಿ. ನೈಸ್ ಮೇಡಮ್, ನಿಮ್ಮ ಅಡುಗೆ ತಯಾರಿಸುವ ರೀತಿ ಸೂಪರ್, ಥ್ಯಾಂಕ್ ಯು. ಅಕ್ಕ ಹೇಗೆ ಇದ್ದೀರಾ ಅಕ್ಕ? ಚಿನ್ನು, ನಿಮ್ಮ ಎಲ್ಲ ರೆಸಿಪಿ ಸೂಪರ್ ಅಕ್ಕ, ನಾನು ದಿನ ಟ್ರೈ ಮಾಡ್ತಾ ಇರ್ತೀನಿ ಅಕ್ಕ. ಥ್ಯಾಂಕ್ ಯು ಚಿನ್ನು. ಚಿನ್ನಿ, ನಿಮ್ಮ ಹೆಸರು ರಿಯಲ್ ಹೆಸರು ಹೇಳಿ. ಇದು ಅರಿತಾಲ, ಇವ್ರ ಹೆಸರು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಆರಿಟೆಲ್ ಅಂತ ಏನೋ ಇದೆ, AARITEL. ಚಿಕನ್ ರೆಸಿಪಿ ಚೆನ್ನಾಗಿ ಮಾಡ್ತೀರಾ ಅಕ್ಕ? ನಾನು ನಿಮ್ಮ ಕಬಾಬ್ ರೆಸಿಪಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಒಂದು ಹೇಳಬೇಕೇನು ಅಂತಂದರೆ, ಚಿಕನ್ ಕಬಾಬ್ ಮಾಡೋದ್ರಲ್ಲಿ ನಾನು ಸ್ಪೆಷಲಿಸ್ಟ್, ಬಿರಿಯಾನಿ ಮಾಡೋದ್ರಲ್ಲಿ ನಾನು ಸ್ಪೆಷಲಿಸ್ಟ್. ತುಂಬಾ ಚೆನ್ನಾಗಿ ಮಾಡ್ತೀನಿ ಇದೆರಡನ್ನು. 3-4 ಚಿಕನ್ ಕಬಾಬ್ ಇದೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಇವತ್ತು ಕೂಡ ಒಂದು ಸ್ಪೆಷಲ್ ಚಿಕನ್ ಕಬಾಬ್ ರೆಸಿಪಿ ಮಾಡಿದ್ದೀನಿ. ಶೋನಾ, ನೀನು ಹೋಗು, ನೀನು ಇದು ಕ್ಲೀನಾಗಿ ಬಾ, ಆಮೇಲೆ ಬಾ. ಸರಿ, ನಾನು 4-5 ಕಬಾಬ್ ರೆಸಿಪೀಸ್ ಇದೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ನೀವು ಟ್ರೈ ಮಾಡ್ಬೋದು. ನೀವು ಒಂದು ವೇಳೆ ನನ್ನ ರೆಸಿಪೀಸೇ ಟ್ರೈ ಮಾಡಬೇಕು ಅಂತಂದರೆ, ನೀವು ನನ್ನ ರೆಸಿಪಿ ಇಮಿಡಿಯೇಟಾಗಿ ನಿಮಗೆ ಸಿಕ್ಕಿಲ್ಲದಿದ್ದರೆ ನೀವು ಏನು ಮಾಡಬೇಕು ಗೊತ್ತಾ? ಅಮ್ಮೀಸ್ ಕುಕ್ಕರಿ ಯೂಟ್ಯೂಬಲ್ಲಿ ಹೋಗಿ ಸರ್ಚಲ್ಲಿ ಅಮ್ಮೀಸ್ ಕುಕ್ಕರಿ ಚಿಕನ್ ಕಬಾಬ್ ರೆಸಿಪಿ, ಅಮ್ಮೀಸ್ ಕುಕ್ಕರಿ ಬಿರಿಯಾನಿ ರೆಸಿಪಿ ಅಂತ ಟೈಪ್ ಮಾಡಿ. ಆವಾಗ ನನ್ನದೇ ವೀಡಿಯೋಸ್ ಬರುತ್ತೆ. ತೋರಿಸು. ನೋಡಿ, ಇಲ್ಲಿ ನಮ್ಮದು ಕ್ಯಾಟ್ ನನ್ನ ಮಗಳು ತಂದು ಕೊಟ್ಲು. 4 ಕ್ಯಾಟ್ ಇದೆ ಮನೆಯಲ್ಲಿ, 4 ಬೇಕಿನ ಮರಿ ಇದೆ. ಯಾರಿಗಾದ್ರೂ ಬೇಕಿದ್ರೆ ನೀವು ನನಗೆ ಮೆಸೇಜ್ ಮಾಡಿ. 2 ಹೆಣ್ಣು ಬೇಕಿನ ಮರಿ ಇದೆ, ಅದು 1 ಗಂಡು, ಅದು ದೊಡ್ಡದಿದೆ, ಅದನ್ನ ಯಾರಿಗೂ ಕೊಡಲ್ಲ. ಬಟ್ 2 ಮರಿಗಳಿದೆ ಹೆಣ್ಣು ಬೇಕಿಂದು, ಬೇಕಿದ್ರೆ ಕೊಡಿ. ಬೇಕಿದ್ರೆ ಸಾರಿ, ನೀವು ನನಗೆ ಮೆಸೇಜ್ ಮಾಡ್ಬೋದು. ಬ್ಯಾಂಗ್ಳೂರಲ್ಲಾದರೆ ತಗೊಂಡು ಹೋಗ್ಬೋದು ಬಂದು. ಹಾಯ್ ಮೇಡಮ್, ಹೇಗಿದ್ದೀರಾ? ಶಾಂಭವಿ, ಥ್ಯಾಂಕ್ ಯು ಸೋ ಮಚ್ ಸಿಸ್. ತುಂಬಾ ಚೆನ್ನಾಗಿದೆ ನಾನು. ಅಂಬುಜಾಕ್ಷ ಪುತ್ತೂರು, ನೈಸ್ ಅಕ್ಕ. ಥ್ಯಾಂಕ್ ಯು ಬ್ರದರ್. ಪವಿತ್ರ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಪವಿ. ಜಗನ್ನಾಥ್ ಕಟೀಲ್ ಮೇಡಮ್, ನಿಮ್ಮ ರೆಸಿಪಿ ನಾವು ದುಬೈಯಿಂದ ನೋಡ್ತಾ ಇದ್ವಿ, ತುಂಬ ಸಿಂಪಲ್ ಆ್ಯಂಡ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಜಗನ್ನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್. ದುಬೈಯಲ್ಲೂ ನನಗೆ ಫ್ಯಾನ್ಸ್ ಇದ್ದಾರೆ ಅಂತ ಆಯಿತು. ಏನು
ತುಳುವಲ್ಲಿ ನಾನು ಕೊನೆಗೆ ಹೇಳ್ತೇನೆ. ನನ್ನ ಹಸ್ಬೆಂಡು ತುಳುಟು ಪಾತೆಲ್ಲ ಅಂತ ಪನ್ನೊಂದುಲ್ಲೇರು ಬಾಬಾ ಪೋಲೆ ಕ್ಲೀನ್ ಅದು ಬಲೆ ಕ್ಲೀನ್ ಆಗಿ ಬರಂದಿ ಎನ್ನ ಕೈತಲ್ಲಿ ಕುಲ್ಲು ಉಡ್ಚಿ ದಿಸ್ ಇಸ್ ವೆರಿ ಬ್ಯಾಡ್. ಫಸ್ಟ್ ಕ್ಲೀನ್ ಬಾಬಾ ಪೋಲೆ. ಪರಿಸರ ದಿನಾಚರಣೆಯ ಶುಭಾಶಯಗಳು ಮೇಡಮ್. ಸರ್ ನಿಮಗೂ ಕೂಡ ಅಷ್ಟೇ. ಹೃತಿಕ್ ಎಮ್ಗೆ ನಿಮ್ಮ ಏಜ್ ಎಷ್ಟು ಅಕ್ಕ? ನನಗೆ ಇವಾಗ 36 ಕಂಪ್ಲೀಟ್ ಆಯಿತು. 85ರಲ್ಲಿ ಹುಟ್ಟಿದ್ದು ನಾನು, ಜನವರಿ 2, 36 ಅನಿಸುತ್ತೆ. ಹೆಲೋ ದೇರ್, ಐ ಆಮ್ ಯುವರ್ ನ್ಯೂ ಸಬ್ಸ್ಕ್ರೈಬರ್. ಯಾರಿದು? ಸ್ವಪ್ನ ಅವಿನಾಶ್. ಥ್ಯಾಂಕ್ ಯು ಸ್ವಪ್ನ, ಸೋ ಲವ್ಲಿ. ಮಂಜು ಶೆಟ್ಟಿ, ಪ್ರಜಾಕೀಯ ಪಕ್ಷ. ಹಾಯ್ ಮ್ಯಾಮ್, ನೀವು ಕೃಷಿತಾ ಪಂಡ ಥರ ಇದ್ದೀರಾ. ನಾನು ಖಂಡಿತವಾಗ್ಲೂ ಕೃಷಿತಾ ಪಂಡ ನಾನು ನೋಡೇ ಇಲ್ಲ, ನಾನು ಯಾರ ಥರನೂ ಇಲ್ಲ. ಅವ್ರು ಬೇಕಾದ್ರೆ ನನ್ನ ಥರ ಇರ್ಬೋದು ಅಂದ್ಕೊತೀನಿ. ಓವರ್ ಕಾನ್ಫಿಡೆನ್ಸ್ ಅಂತ ಆಯಿತಾ? ವಿನೀತಾ ಪಿ ಕೋಟ್ಯನ್. ಹಾಯ್ ಸಿಸ್, ಇರ್ನ ರೆಸಿಪಿ ಪೂರ ಸೂಪರ್ ಯಾನ್ ಟ್ರೈ ಮಂತೊಂದಿಪ್ಪೆ. ಥ್ಯಾಂಕ್ ಯು ವಿನೀತಾ, ಥ್ಯಾಂಕ್ ಯು. ಮಸ್ತ್ ಖುಷಿ ಅಂಡ್ ಇಂದು ಏರು. ಥ್ಯಾಂಕ್ ಯು ಅಕ್ಕ, ಮೆಸೇಜ್ ನೋಡಿದ್ದಕ್ಕೆ. ನನ್ನ ನೇಮ್ ವಿದ್ಯಾ ಅಕ್ಕ. ಓ ಥ್ಯಾಂಕ್ ಯು ವಿದ್ಯಾ. ಶಾಂಭವಿ SL, ನಿಮ್ಮ ಎಲ್ಲ ವಿಡಿಯೋ ಸೂಪರ್ ಮೇಡಮ್. ಥ್ಯಾಂಕ್ ಯು ಶಾಂಭವಿ ಅವರೇ. ಜೂನ್ 8 ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ. ವಿದ್ಯಾ ಅವರೇ ಹ್ಯಾಪಿ ಬರ್ತ್ಡೇ. ದೇವರು ತುಂಬನೇ ಚೆನ್ನಾಗಿಟ್ಟಿರಲಿ ನಿಮಗೆ, ಖುಷಿಯಾಗಿರಿ. ವಿಜಯ್ ಕುಲಕರ್ಣಿ, ಹೌದು ಮೇಡಮ್. ಓಕೆ ಸರ್, ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಅಮ್ಮಿಸ್ ಕಿಚನ್ .2020 ಇದಕ್ಕೆ ಮೇಲ್ ಮಾಡಿ ನನ್ನ ಕೈಯಿಂದ ಹೆಲ್ಪ್ ಮಾಡಲಿಕ್ಕಾಗುತ್ತೋ ನಾನು ಮಾಡ್ತೀನಿ ಸರ್. ವರುಣ್ ಬಿ ಸಾರಿ. ಶಾಂಭವಿ, ನೈಸ್ ಲುಕಿಂಗ್ ಮೇಡಮ್. ಥ್ಯಾಂಕ್ ಯು. ಮನಸ ಅವಿನಾಶ್ ಗೌಡ, ಹಾಯ್ ಸಿಸ್, ಐ ಟ್ರೈಡ್ ಮಸಾಲಾ ಟೀ, ಇಟ್ ಕೇಮ್ ಔಟ್ ವೆರಿ ವೆಲ್. ಮಸಾಲಾ ಟೀ ನನ್ನ ಹಸ್ಬೆಂಡು ರೆಸಿಪಿ. ಟೀ ಇವತ್ತಿಗೂ ನಾನು ಮಾಡಲ್ಲ, ನನ್ನ ಹಸ್ಬೆಂಡೇ ಮಾಡೋದು. ಯಾಕಂತಂದರೆ ನಾನು ಮಾಡಿರೋ ಟೀ ಅವ್ರು ಇಷ್ಟಪಡಲ್ಲ, ಅವ್ರು ಮಾಡಿರೋ ಟೀನೇ ನಾವೆಲ್ಲರೂ ಕುಡಿಯೋದು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಮಸಾಲೆ ಟೀ ಪೌಡರ್ ರೆಸಿಪಿ ಕೂಡ ಅಮ್ಮಿಸ್ ಲೈಫ್ ಸ್ಟೈಲೆಲ್ಲ ಹಾಕಿದ್ದೀವಿ, ನೋಡಿ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಇದೆ. ಒಂಥರ ಟೆಂಪ್ಟ್ ಆಗಿಬಿಟ್ಟಿದ್ವಿ ಅಂತಲೇ ಹೇಳ್ಬೋದು ಮಸಾಲೆ ಟೀಗೆ. ದಿನ ನಾವು ಅದನ್ನೇ ಕುಡಿಯೋದು ಇವಾಗ. ಫಾತಿಮಾ ಚಂದ್, ಮೇಡಮ್ ಪಿಂಪಲ್ಸ್ಗೆ ವಿಡಿಯೋ ಮಾಡಿ ಪ್ಲೀಸ್. ಫಾತಿಮಾ ಅವರೇ, ನಾನು ಆವಾಗಲೇ ಹೇಳಿದ್ದೇನೆ, ಆಲ್ರೆಡಿ ಒಂದಿದೆ. ಕೊತ್ತಂಬರಿ ಮತ್ತು ಲಿಂಬೆ ರಸದ ಜ್ಯೂಸ್ ಮಾಡಿ ಕುಡಿಯಿರಿ. ನೀವು ಹೊರಗಡೆ ಮುಖಕ್ಕೆ ಕ್ರೀಮ್ ಹಚ್ಚೋದಕ್ಕಿಂತಲೂ ಒಳಗಡೆ ಬ್ಲಡ್ಡನ್ನು ಪ್ಯೂರಿಫೈ ಮಾಡಿದರೆ ತುಂಬಾ ಒಳ್ಳೆಯದು. ನಾನು ನಿಮಗೆ ಅದು ಲಿಂಕ್ ಶೇರ್ ಮಾಡ್ತೀನಿ. ಕವಿತಾ, ದಪ್ಪ ಆಗಲು ಹೇಳಿ ಮ್ಯಾಮ್. ದಪ್ಪ ಆಗಲಿಕ್ಕೆ ಏನಿಲ್ಲ, ಚೆನ್ನಾಗಿ ತಿನ್ನಬೇಕು, ಪ್ರೋಟೀನ್ ಇರುವಂಥದ್ದು ತಿನ್ನಬೇಕು. ಪ್ರೋಟೀನ್ ಎಕ್ಸ್ ಅಂತ ಒಂದು ಪೌಡರ್ ಬರುತ್ತೆ, ಹೆಲ್ದಿ, ಅದು ಮೆಡಿಕಲ್ಗಳಲ್ಲಿ ಸಿಗುತ್ತೆ. ದಪ್ಪ ಹಾಲಲ್ಲಿ 1 ಲೋಟ ದಪ್ಪ ಹಾಲಲ್ಲಿ 1 ಸ್ಪೂನಷ್ಟು ಪ್ರೋಟೀನ್ ಎಕ್ಸ್ ಪೌಡರನ್ನು ಹಾಕಿ ಕುಡಿದ್ರೂ ದಪ್ಪ ಆಗುತ್ತೆ. ಇದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ಯಾಕಂತಂದರೆ ನಾನು ಕಾಲೇಜ್ ಮುಗಿಸಿ ಬರುವಾಗ 34 kg ಏನೋ ಇದ್ದೆ. ಬ್ಯಾಂಗ್ಳೂರಿಗೆ ನಾನು ಅಂದರೆ ಆವಾಗ ಈ ಮನೆ ಹತ್ರ, ನಮ್ಮದು ಹಳ್ಳಿ, ಮನೆ ಹತ್ರ ಎಲ್ಲ ಗಾಡಿಗಳೆಲ್ಲ ಬರ್ತಾ ಇರಲಿಲ್ಲ. ನಾವು ಒಂದು ರೋಡ್ ಸೈಡಲ್ಲಿ ಇಳಿದುಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ವಿ. ನಾನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮ್ಮ ಪಪ್ಪನಿಗೆ ಕೆಲವರು ಫೋನ್ ಮಾಡಿ, ಇರ್ನ ಅಂದರೆ ನಿಮ್ಮ ಮಗಳು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮಗೆ ಹೆದರಿಕೆ ಆಗುತ್ತೆ, ಗಾಳಿ ಬಂದಾಗ ಎಲ್ಲಿ ಬೀಳ್ತಾರೇನೋ ಆ ಥರ, ಅಷ್ಟು ಸಪ್ರ ಇದ್ದಾರೆ ಅವರು ಅಂತ ಪಪ್ಪನಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಾಯಿದ್ರು. ಅಷ್ಟು ಸಪ್ರ ಇದೆ. ಬ್ಯಾಂಗ್ಳೂರಿಗೆ ಬಂದ ನಂತರ ಇದೇ ಹೇಳಿದ್ನಲ್ಲ, ಪ್ರೋಟೀನ್ ಎಕ್ಸ್ ಪೌಡರಿಗೆ, ಹಾಲು ಮತ್ತು ಪ್ರೋಟೀನ್ ಎಕ್ಸ್ ಪೌಡರನ್ನು ನಾನು ಒಂದು 6 ತಿಂಗಳು ಕುಡಿದಿದ್ದೇನೆ. ಚೆನ್ನಾಗಿ ಆವಾಗ ಸ್ವಲ್ಪ ದಪ್ಪ ಆದೆ. ಇವಾಗಂತೂ ಸರಿಯಾಗಿ ಊಟ ಮಾಡ್ತೀನಿ. ಇವಾಗ ಇನ್ನೂ ದಪ್ಪ ಆಗಿದ್ದೀನಿ. ಮಗು ಆದ ನಂತರ ಸ್ವಲ್ಪ ದಪ್ಪ ಜಾಸ್ತಿ ಆದೆ. ನನ್ನನ್ನು ಕೇಳೋದಿದ್ರೆ, ಅಂದರೆ ಈ ಮೊಸರು ಇರುತ್ತಲ್ವ, ದಪ್ಪ ಮೊಸರಿಗೆ ಸಕ್ಕರೆ ಹಾಕಿ ತಿಂದರೆ ದಪ್ಪ ಆಗುತ್ತೆ ಅಂತ ಹೇಳ್ತಾರೆ. ಐಸ್ ಕ್ರೀಮ್ ತಿಂದರೆ ದಪ್ಪ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಐಸ್ ಕ್ರೀಮ್ ಅಷ್ಟೊಂದು ಒಳ್ಳೆಯದಲ್ಲ. ಬಾಳೆಹಣ್ಣು, ನೇಂದ್ರ ಬಾಳೆಹಣ್ಣು ಇದೆಯಲ್ವಾ, ಅದು ತಿಂದರೂ ದಪ್ಪ ಆಗುತ್ತೆ ಅಂತ ಹೇಳ್ತಾರೆ. ಒಂದಷ್ಟು ರಿಸರ್ಚ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಹೋಳಿಗೆದ
ರೆಸಿಪಿ ಪಾಡ್ಲೆ ಇರ್ನ ಪೂರ ರೆಸಿಪಿ ಸೂಪರ್. ಆಶಾ ಶೆಟ್ಟಿ, ಆಶಾ ಅವರೇ, ಆಶಾ ಯಾನ್ ಆಲ್ರೆಡಿ ಪಾಡ್ದೆ ಹೋಳಿಗೆದ ರೆಸಿಪಿ. ನಿಕ್ಲು ಅಮ್ಮೀಸ್ ಕುಕ್ಕರಿ ಹೋಳಿಗೆ ರೆಸಿಪಿ ಅಂತ ಟೈಪ್ ಮನ್ಪ್ಲೆ ಯೂಟ್ಯೂಬ್ಡು ಅವಾಗ ಬರ್ಕೊಂಡು. ಮಾನಸ, ನಿಮ್ಮ ಎಲ್ಲ ರೆಸಿಪೀಸ್ ತುಂಬ ಸಿಂಪಲ್ ಇರುತ್ತೆ. ಇಟ್ ಈಸ್ ಈಸಿ ಟು ಟ್ರೈ ಆ್ಯಸ್ ವೆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮಾನಸ ಅವಿನಾಶ್, ಮಾನಸ ಅವರೇ ಥ್ಯಾಂಕ್ ಯು ಸೋ ಮಚ್, ಸೋ ಲವ್ಲಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆಯಿತಾ. ಅಬುಬಕರ್, ಹಾಯ್ ಮ್ಯಾಮ್, ಹೌ ಆರ್ ಯು? ಅಬುಬಕರ್ ಅವರೇ ಥ್ಯಾಂಕ್ ಯು ಸೋ ಮಚ್. ಪ್ರಜ್ವಲ್ ಬಲ್ಲಾಳ್, ಹಾಯ್. ಎಸ್ ಜಿ ಪುತ್ತೂರು, ತುಳುಟು ಪಾತಿರ್ಲೆ ಸಿಸ್ಟರ್ ಎಂಚ ಉಂಡು ತೂಕ ಎನ್ನ ತುಳು ಮಸ್ತ್ ಲಾಯ್ಕೊಂಡು ದಯಪಣ್ಣ ಎಂಕ್ಲು ಇಲ್ಲಡ್ ಪಾತಿನಿ ತುಳುವೆ ಎನ್ನ ಕಂಡನಿ ಆರು ಕುಂದಪ್ರದಾರು ಅರಿಗೆ ತುಳು ಬರ್ಪುಜಿ. ಬಟ್ ಇತ್ತೆ ಎಂಕ್ಲೊಟ್ಟಿಗೆ ಸೇರಿದು ಕಲ್ತಿದ್ದೀರ ಆರ್ಲ ತುಳು ಅಂಡ್ ಯಾನ್ ಕುಂದಪ್ರ ಕನ್ನಡ ಕಲ್ತಿಜಿ. ಎನ್ನ ಬಾಲೆ ಅಲ್ಲಿಗೆ ತುಳುಲ ಬರ್ಕೊಂಡು, ಕನ್ನಡಲ ಬರ್ಕೊಂಡು, ಇಂಗ್ಲೀಷ್ಲ ಬರ್ಕೊಂಡು ಪೂರೆಲ್ಲ ಕಲ್ಪದೆ. ದಯಪಣ್ಣ ನಮ್ಮ ಲ್ಯಾಂಗ್ವೇಜ್ ನಂಗೆ ಫಸ್ಟ್ ಅತಿ. ನನ್ನ ನೇಮ್ ಭವ್ಯ ಅಕ್ಕ, ಚಿನ್ನು ಚೆನ್ನಿದೆ. ಓಕೆ ಭವ್ಯ, ಥ್ಯಾಂಕ್ ಯು ಸೋ ಮಚ್. ಆರ್ಕೆ ಕುಡ್ಲ ಅಕ್ಕ, ಭಾರಿ ಸುಲಭ ಅಟಿಲ್ ಮಲ್ಪುರ್. ಅಟಿಲ್ ಮಾಡಲಿಕ್ಕೆ ಸುಲಭ ಇಲ್ಲ ಅಂದರೆ ಅವ್ರು ಏನು ಹೇಳಿದ್ರು ಅಂತಂದ್ರೆ ತುಂಬ ಸುಲಭದಲ್ಲಿ ಅಡುಗೆ ಮಾಡ್ತೇನೆ ಅಂತ. ಆ್ಯಕ್ಚುಲಿ ಅಡುಗೆ ಮಾಡಲಿಕ್ಕೆ ಸುಲಭ ಇಲ್ಲ, ಅಡುಗೆ ಮಾಡಲಿಕ್ಕೆ ಕಷ್ಟ ಇದೆ. ಅಡುಗೆ ಕೊನೆಗೆ ಹೋದರೆ ಗೊತ್ತಾಗುತ್ತೆ. ನೋಡುವಾಗ ಏನು ಗೊತ್ತಾ, ಅರ್ಧ ಗಂಟೆ ರೆಸಿಪೀಸ್ ಇರ್ಬೋದು, ಅದನ್ನ ನಾವೇನು ಮಾಡ್ತೀವಿ, ಎಡಿಟ್ ಮಾಡಿ 5 ನಿಮಿಷ ಮಾಡಿ ಹಾಕ್ತೀವಲ್ವ, ಎಷ್ಟು ಸುಲಭ ಇದೆ ಅಂತ ಅನ್ನಿಸುತ್ತೆ. ಬಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ, ಪ್ರಿಪೇರ್ ಮಾಡಿ, ಅದನ್ನ ಅಡುಗೆ ಮಾಡಿ ಶೂಟ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಮಾಡಿದವರಿಗೆ ಮಾತ್ರ ಗೊತ್ತು. ಅಕ್ಕ ಭಾರಿ ಸೆಲೆಬ್ರಿಟಿಲ್ ಮನ್ಪುರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಬರ್ತ್ಡೇ ವಿಶ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವಿದ್ಯಾ. ಜಸ್ಟ್ saw few cooking videos, it's good but do also upload it. ಸ್ವಪ್ನ ಅವಿನಾಶ್, ನನಗೆ ಐ ಆಮ್ unable to understand what you're trying to tell. Just saw few cooking videos, it is good but do also upload it. Okay. ಜಗದೀಶ್ ಕೋಟ್ಯನ್, ಹಾಯ್ ಮ್ಯಾಮ್. ಥ್ಯಾಂಕ್ ಯು ಜಗದೀಶ್, ಹಾಯ್. ಊಟ ಆಯಿತಾ? ಶಂಕರ್ ಕದಮ್, ನಿಮ್ಮ ಎಲ್ಲ ವೀಡಿಯೋಸ್ ಸೂಪರ್ ಮೇಡಮ್. ಥ್ಯಾಂಕ್ ಯು. ಸ್ವಪ್ನ ವಿನೇಶ್, ಅಪ್ಲೋಡ್ ಸಮ್ ವೆಜ್ ರೆಸಿಪೀಸ್. ಹಾಯ್ ಸ್ವಪ್ನ, ಥ್ಯಾಂಕ್ ಯು ಸೋ ಮಚ್. Definitely lot of veg recipes are there. Do one thing, just go to YouTube search and search Ammi's Cookery veg recipes. I have created a separate playlist for veg recipes also, you can check there. Thank you so much for your valuable feedback Swapna. Jyoti Suvarna, hi. ಪುಷ್ಪ ಎಸ್ ಯಾರು ಹಾಯ್ ಅಂತ ಹಾಕಿದ್ದಾರೆ. ಜಗನ್ನಾಥ್ ಕಟೀಲ್, ಈರಿನ ಇನಿತ ಚಿಕನ್ ಕಬಾಬ್ ಟ್ರೈ ಮಲ್ಪ. ಥ್ಯಾಂಕ್ಸ್. ಆ ಚಿಕನ್ ಕಬಾಬ್ ಮಸ್ತ್ ಲಾಯ್ಕೊಂಡು ಎನ್ನ ಫೇವ್ರೇಟ್, ಖಂಡಿತ ಟ್ರೈ ಮನ್ಪ್ಲೆ. ಥ್ಯಾಂಕ್ಸ್ ನಿಕ್ಲೆಗ್ಲಾ. ಚಿನ್ನು, ಅಮ್ಮ ಊಟ ಮಾಡಿದ್ರಾ? ಅಮ್ಮ ನಿಂಗೆ ಊಟ ಮಾಡ್ಲಿಕ್ಕೆ ಹೇಳು. ಬೇಬಿ ಹೋಗಿ ಕ್ಲೀನ್ ಮಾಡು. ಬೇಬಿ ಇಟ್ಸ್ ಆಲ್ರೆಡಿ ಲೇಟ್ ನಾವು. ಪೊಲೆ ಒಂದಸ ನನ್ನ ಪೊಲೆ ಲೇಟ್ ಆಡು. ಪೊಲೆ ದೊಡ್ಡ ಉಗ್ಗು ಪಾಡ್ರೆ ಪಲ್ಲೆ ಚಿಕನ್ ಉಂಡು ಪೊಲೆ. ಏನ ಬರ್ಡೇ ಪೋಲಿ ಬಾಬಾ ಪೋಲಿ ಮೀದ್ ಬಲ್ಲಿ ವೈ ಡರ್ಟಿಗಲ್ಲೇ ಕಮನ್ ಪುನೀರ. ಮೇಡಮ್ ಹೇರ್ ಫಾಲ್ ಆಗದೆ ಇರೋದಕ್ಕೆ ಟಿಪ್ಸ್ ಹೇಳ್ಕೊಡ್ತೀರಾ? ಒಂದು ವಿಡಿಯೋ ಹಾಕಿದ್ದೇನೆ ಆಲ್ರೆಡಿ ಹೇರ್ ಫಾಲ್ ಆಗೋದಕ್ಕೆ. ಒಂದು ಆಯಿಲ್ ಆಯಿಲ್ ಅಂದರೆ ಆರ್ಗ್ಯಾನಿಕ್ ಆಯಿಲ್, ಮನೆಯಲ್ಲೇ ಆಯಿಲ್ ಮಾಡೋದು, ಕೋಕೋನಟ್ ಆಯಿಲ್ ಮಾಡೋದು ಹೇಗೆ ಅಂತ ಹಾಕಿದ್ದೇನೆ. ಮಸ್ತ್ ತುಂಬ ಕಮೆಂಟ್ಸ್ ಬಂದಿದೆ. ಯಾವ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೇರ್ ಫಾಲ್ ಆಗೋದಕ್ಕೆ ಆಲ್ರೆಡಿ 2 ರೆಸಿಪಿ ಹೋಮ್ ರೆಮಿಡಿ ಟಿಪ್ಸ್ ಹೇಳಿದ್ದೇನೆ. ಒಂದು ಅದ್ಭುತವಾಗಿರುವಂತಹ ಏನದು ಮನೆಮದ್ದಿದೆ, ನೀವು ಅದನ್ನ ಟ್ರೈ ಮಾಡ್ಬೋದಾಯ್ತಾ. ಸ್ವಪ್ನ ವಿನಾಶ್, ಆಲ್ಸೋ ಐ ಆಮ್ ಡ್ಯಾಮ್ ಇಂಟ್ರೆಸ್ಟೆಡ್ ಟು ಲರ್ನ್ ತುಳು ಲ್ಯಾಂಗ್ವೇಜ್, ಟೀಚರ್ಸ್ ಬೇಸಿಕ್. Swapna, many people are asking me to teach English and you are now asking me to teach Tulu. I don't know when I will find time. Definitely I will try. Scared.
ರಾಹತ್ ಹೇ ನನಗದು ಅರ್ಥ ಆಗಿಲ್ಲ ಏನು ಅಂತ. ಅಕ್ಕ ಊಟ ಆಯಿತಾ? ನಂದು ಊಟ ಇನ್ನೂ ಆಗಿಲ್ಲ ಸಿಸ್. ನಾನು ಏನು ಮಾಡಿದೆ, ಆಫೀಸಿಂದ ಬಂದ ತಕ್ಷಣ ಚಿಕನ್ ಕರಿ ಮಾಡಿಬಿಟ್ಟು ಕ್ಲೀನಪ್ ಆಗಿ ನಾನು ಸ್ನಾನ ಮಾಡಿ ಚಿಕನ್ ಕರಿ ಮಾಡಿಬಿಟ್ಟು, ಯಾಕಂತಂದರೆ ಮತ್ತೆ ಅಮ್ಮ ಹಸ್ಬೆಂಡ್ ಎಲ್ಲ ಊಟ ಮಾಡಲಿಕ್ಕೆ ಲೇಟ್ ಆಗುತ್ತೆ ಅಂತ ಚಿಕನ್ ಕರಿ ಮಾಡಿಬಿಟ್ಟು ಇವಾಗ ಲೈವ್ಗೆ ಬಂದಿದ್ದೇನೆ. ಸೊ ಇನ್ನು ಊಟ ಮಾಡಬೇಕು. ಒಂದ್ಸರಿ ಎಲ್ಲ ಕಮೆಂಟ್ಗಳಿಗೆ ರಿಪ್ಲೈ ಮಾಡಿ ಆಮೇಲೆ ಹೋಗಿ ಊಟ ಮಾಡ್ತೇನೆ. ಲಿಖಿತ ಡಿ ಅವರೇ, ನಿಮ್ಮದು ತುಂಬ ಕಮೆಂಟ್ಸ್ಗಳನ್ನ ನಾನು ನೋಡ್ತಾ ಇರ್ತೀನಿ. ಮೇಡಮ್, ಯುವರ್ ಲೈಫ್ ಸ್ಟೈಲ್ ಟಿಪ್ಸ್ ಸೋ ಸೂಪರ್, ಆಲ್ವೇಸ್ ಸಪೋರ್ಟ್ ಫಾರ್ ಯು. ಥ್ಯಾಂಕ್ ಯು ಲಿಖಿತಾ. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ವೀವರ್ಸ್ ಲೈಕ್ ಯು. ಎಸ್ ಟಿ ಪುತ್ತೂರು, ಥ್ಯಾಂಕ್ ಯು. ಸುಷ್ಮಾ, ಹಾಯ್ ಮೇಡಮ್, ಸೂಪರ್ ಟಿಪ್ಸ್ ಕೊಡ್ತೀರಾ. ನಿಮ್ಮ ಹಸ್ಬೆಂಡ್ ಚೆನ್ನಾಗಿ ತೋರಿಸ್ತಾರೆ ಟಿಪ್ಸ್, ಮತ್ತು ಅಡುಗೆ ಚೆನ್ನಾಗಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸುಮಾ ಅವರೇ. ಕಮಲ್ ದೀಪ, ಮೇಡಮ್ ಯಾ ನೀರನ್ನ ತೂತೆ ಕೊಡ್ಡೆಲ್ಲ ಮಂತ್ ತೂತೆ ಸೂಪರ್ ಯಾನ ಇರ್ನ. ಓಕೆ. ಕಮಲ್ ದೀಪ ಅಂತ ಅವ್ರು ಏನು ಹಾಕಿದ್ದಾರೆ ಅಂತಂದರೆ ಸೌತೆ ಕೊದ್ದಿಲ್ ಅಂದರೆ ಮಂಗಳೂರದೊಂದು ಫೇಮಸ್ ಡಿಶ್ ಅಂದರೆ ಪದಾರ್ಥ ಸೌತೆ ಕೊದ್ದಿಲ್ ಅಂತ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ. ಅದನ್ನ ಹಾಕಿದ್ದೆ, ಟ್ರೈ ಮಾಡಿದ್ರಂತೆ, ತುಂಬ ಸೂಪರಾಗಿ ಬಂತಂತೆ. ಥ್ಯಾಂಕ್ ಯು ಕಮಲ್. ಪೌಸಿ, ಹಾಯ್ ಮ್ಯಾಮ್, ಸಾರಿ ಲೇಟ್ ಆಂಡ್ ಎಂಚ ಉಲ್ಲರ್ ಮ್ಯಾಮ್. ಸಂಜಯ್ ಆಚಾರ್ಯ, ಯಾನ್ ಮಸ್ತ್ ಹುಷಾರುಲ್ಲೆ, ಸೌಖ್ಯ ಉಲ್ಲೆ, ಸೂಪರ್ ಉಲ್ಲೆ, ಈರೆಂಚೊಲ್ಲರು. ಅಬುಬಕ್ಕರ್, ನಿಮ್ಮ ಊರು ಯಾವುದು ಮ್ಯಾಮ್? ನೀವು ಬ್ಯಾಂಗ್ಳೂರು ಏರಿಯಾ ಯಾವುದು? ನಮ್ಮ ಊರು ಮಂಗಳೂರು, ಬ್ಯಾಂಗ್ಳೂರಲ್ಲಿ ರಾಜಾಜಿನಗರದಲ್ಲಿ ಇರೋದು ನಾನು. ವಿ ಟ್ರೈಡ್ ಆಲ್ ಯುವರ್ ರೆಸಿಪಿ ಸ್ಟೋ ಟೇಸ್ಟಿ. ರಕ್ಷಿತಾ, ಥ್ಯಾಂಕ್ ಯು. ಸಂಜಯ್, ಇನ್ನ ಪೂರ ಟಿಪ್ಸ್ಲ ಎಡ್ಡೆ ಉಂಡು. ಥ್ಯಾಂಕ್ ಯು ಸೋ ಮಚ್. ಸೂರ್ಯ, ಎಲ್ಲಿದ್ದೀರಾ ಮ್ಯಾಮ್? ನಾನು ಮನೆಯಲ್ಲಿದ್ದೀನಿ ಸರ್ ಇವಾಗ. ಟುಡೇಸ್ ಚಿಕನ್ ಕಬಾಬ್ ಭಾರಿ ಎಟ್ಟೆ, ಐ ವಿಲ್ ಟ್ರೈ. ಓಕೆ, ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ, ನಂದು ಅದು ಫೇವ್ರೇಟ್. ಮೇಡಮ್, ನಾನು ಬಾಣಂತಿ, ನಿಂಬೆ ರಸ ಕುಡಿಯಬಹುದಾ? ಬಾಣಂತಿಯರಿಗೆ ನಿಂಬೆ ರಸ ಕುಡಿಬಾರ್ದು ಅಂತ ಏನೂ ಇಲ್ಲ. ನಿಂಬೆ ಶರ್ಬತ್ ಕುಡಿದರೆ ತುಂಬಾ ಒಳ್ಳೆಯದು. ನಾನು ಕುಡಿತಿದ್ದೆ. ಬಟ್ ಏನಂತಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತಲ್ವ, ತುಂಬ ಗ್ಯಾಸ್ಟ್ರಿಕ್ ಇದ್ದರೆ ನಿಂಬೆ ರಸ ಕುಡಿಬಾರ್ದು ಅಂತ ಅಂತಾರೆ, ಎದೆ ಉರಿದ್ರೆ. ಬಟ್ ಐ ಆಮ್ ನಾಟ್ ಡ್ಯಾಮ್ ಶ್ಯೂರ್, ನಂಗೆ ಅಷ್ಟೊಂದು ಶ್ಯೂರಾಗಿ ಗೊತ್ತಿಲ್ಲ. ಬಟ್ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಾಣಂತಿ ಅಲ್ವಾ? ಬಾಣಂತಿ ನನಗೆ ಆ್ಯಕ್ಚುಲಿ ಫಾತಿಮಾ ಅವರೇ, ನಾನು ಚೆಕ್ ಮಾಡಿ ಹೇಳ್ತೀನಿ, ಯಾಕಂತಂದರೆ ತಪ್ಪು ಮಾಹಿತಿ ಕೊಡಬಾರ್ದು. ನಾನು ಪ್ರೆಗ್ನೆಂಟ್ ವುಮೆನ್ ಅಂದ್ಕೊಂಡೆ. ಪ್ರೆಗ್ನೆಂಟ್ ಆಗಿದ್ದಾಗ ನಾವು ನಿಂಬೆ ರಸ ಕುಡಿಬೋದು. ಖಂಡಿತವಾಗ್ಲೂ ನಾನು ಚೆಕ್ ಮಾಡಿ ಹೇಳ್ತೀನಿ. ಹೇರ್ ಗ್ರೋತ್ ಟಿಪ್ಸ್ ಖಂಡಿತ ಹೇಳ್ತೀನಿ. ಮೇಡಮ್, ನೀವು ಎಲ್ಲ ಭಾಷೆನೂ ಮಾತಾಡ್ತೀರಾ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇರ್ನ ಇಲ್ಲಿ ಬಾಂಬಿಲ್ಲಡ ನಿಯರ್ ವಗ್ಗ. ಶೋಭಾ ಅರುಣ್, ಹೌದು, ನಮ್ಮ ಮನೆ ಬಾಂಬಿಲದ ಹತ್ರನೇ. ಚಂದ್ರಶೇಖರ್, ಸೂಪರ್, ಥ್ಯಾಂಕ್ ಯು. ಇನ್ನು ಪುದರ್ ಭಾರಿ ಖುಷಿ ಅಂಡ್ ನಿರಾಳ, ಥ್ಯಾಂಕ್ ಯು ಸೋ ಮಚ್. ಎಂಚವಲ್ಲರಿ ಅನ್ಸೌಖ್ಯ, ಸೂಪರ್, ವಾವ್, ಈವನ್ ವಿ ಆರ್ ಇನ್ ರಾಜಾಜಿನಗರ್, ಥ್ಯಾಂಕ್ ಯು. ಎಂಚವಲ್ಲರು, ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗಳನ್ನು ರಿಪ್ಲೈ ಮಾಡಿದ್ದೇನೆ ಅಂದ್ಕೊಂಡಿದ್ದೇನೆ. 48 ಮಿನಿಟ್ಸ್ ಆಯಿತು, 49, 50 ನಿಮಿಷ ಲೈವ್ ಮಾಡಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊತ್ತು ಲೈವ್ ಮಾಡ್ತೀನಿ ಅಂತ, ಯಾಕಂತಂದರೆ ಫಸ್ಟ್ ಟೈಮ್ ಲೈವ್ ಬಂದಿರೋದು. ಖುಷಿ ಆಯಿತು ನಿಮ್ಮ ಜೊತೆ, ಎಲ್ಲರ ಜೊತೆ ಚಾಟ್ ಮಾಡಿ. ನೆಕ್ಸ್ಟ್ ಸ್ಯಾಟರ್ಡೇನೂ ಬರ್ತೀನಿ ಆಯಿತಾ? ಒಂದು ವಾರಕ್ಕೊಂದು ಲೈವ್ ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಕ್ವಶನ್ ಇದ್ರೆ ಆವಾಗ ಕೂಡ ಕೇಳಿ ಆಯಿತಾ? ಮೂಲಿನೂರುಲ್ಲ, ಹೌ ಆರ್ ಯು? ನಾನು ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಟೈಮ್ ಇರಲ್ಲ, ಕೆಲಸ ಅದು ಇದು ಅಂತ ಲೈವ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇವಾಗ ನಿಮ್ಮದೆಲ್ಲ ಫೀಡ್ಬ್ಯಾಕ್ಸ್ ಕಮೆಂಟ್ಸ್ ನೋಡಿ ಫುಲ್ ಖುಷಿಯಾಗಿದೆ ನನಗೆ. ನೆಕ್ಸ್ಟ್ ವೀಕ್ ಒಂದು ಕೆಲಸ ಮಾಡೋಣ, ಶನಿವಾರ 8 ಗಂಟೆಗೆ ಲೈವ್ ಕಂಪಲ್ಸರಿ ಮಾಡಿಬಿಟ್ಟಣ. ನಾಡ್ದು ಶನಿವಾರ ಕೂಡ 8 ಗಂಟೆಗೆ ಲೈವ್ ಬರ್ತೇನೆ ಆಯಿತಾ? ನಿಮ್ಮ ಜೊತೆ ಎಲ್ಲರ ಜೊತೆ ಮಾತಾಡ್ಬೋದು. ಸಂಜಯ್ ಆಚಾರ್ಯ, ಇಂಚವಲ್ಲರ್, ಸೂಪರ್ ಮ್ಯಾಮ್.
ಡಯಟ್ ಪ್ಲ್ಯಾನ್ ಹೇಳಿ. ಡಯಟ್ ಪ್ಲ್ಯಾನ್ ಅಂತಂದರೆ ಏನಕ್ಕೆ? ಸಪುರ ಆಗ್ಲಿಕ್ಕೆ, ದಪ್ಪ ಆಗ್ಲಿಕ್ಕೆ? ನಾನು ನ್ಯೂಟ್ರಿಷನ್ ಅಲ್ಲ, ನಿಮ್ಗೆ ಏನಕ್ಕೆ ಅಂತ ಹೇಳಿದರೆ ಸ್ವಲ್ಪ ರಿಸರ್ಚ್ ಮಾಡಿ ಹೇಳ್ಬೋದಾಯ್ತಾ ಅಬೂಬಕರ್ ಅವರೇ. ಮೂಲಿ ನೂರನ್ನ ಆ್ಯಕ್ಚುಲಿ ನಿಮ್ದು ಹೆಸರು ಹೇಗೆ? ಹೌ ಟು ಪ್ರೊನೌನ್ಸ್ ಯುವರ್ ನೇಮ್? ಮೋಲಿ ನೊರೋನ್ಹಾ. ಹೌ ಆರ್ ಯು? ಕಮ್ ಲೈವ್ ಅಗೇನ್ ಮ್ಯಾಮ್. ಶ್ಯೂರ್ ಐ ವಿಲ್. ಐ ಆಮ್ ಅನೇಬಲ್ ಟು ಪ್ರೊನೌನ್ಸ್ ಯುವರ್ ನೇಮ್. ಸೂರ್ಯ ತಡಲ್, ಒಳ್ಳೆ ಟಿಪ್ಸ್ ಕೊಡ್ತೀರಾ, ಥ್ಯಾಂಕ್ಸ್ ಮ್ಯಾಮ್. ಸೂರ್ಯ ತಂಡೇಲ್, ಥ್ಯಾಂಕ್ ಯು ಸೋ ಮಚ್. ತಾಂಡೇಲ, ಓಕೆ. ನೀನು ಅಲ್ಲಿ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಕೊಡಬೇಡ ಆಯಿತಾ, ಬರೋದಿದ್ರೆ ಎದುರು ಬಂದು ಮಾತಾಡು. ಎನ್ನ ಕಂಡನಿ. ಶಾಂಭವಿ SL, ಓಕೆ ಮೇಡಮ್, ಗುಡ್ ನೈಟ್, ಸ್ಲೀಪ್ ವೆಲ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಶಾಂಭವಿ ಅವರೇ, ನಿಮಗೆ ಕೂಡ. ಓಕೆ ದೆನ್, ಟೇಕ್ ಕೇರ್ ಆ್ಯಂಡ್ ಸೇಫ್, ಗುಡ್ ನೈಟ್, ಸಿ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಸಾಕು ಅನಿಸುತ್ತೆ, ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಇನ್ನು ತುಂಬಾ ಜನ ನೋಡ್ತಾ ಇದ್ದಾರೆ. ಶನಿವಾರ ಅಂದರೆ ನಮಗೇನು ಸ್ಪೆಷಲ್ ಗೊತ್ತಾ? ಶನಿವಾರ ನನಗೆ ಆ್ಯಕ್ಚುಲಿ ನನ್ನ ಮಗಳ ಜೊತೆ ಡೈಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟೈಮೇ ಸಿಗಲ್ಲ. ಶನಿವಾರ ಆದರೆ ಏನು ಮಾಡ್ತೀವಿ, ಯಾವುದಾದ್ರೂ ಒಂದು ಹೊಸ ಮೂವಿ ನೋಡ್ತೀವಿ, ಅಥವಾ ಕಾಮಿಡಿ ಮೂವಿ ಜಾಸ್ತಿ ವಾಚ್ ಮಾಡೋದು. ಎಸ್ಪೆಷಲಿ ನನಗೆ ಅಕ್ಷಯ್ ಕುಮಾರ್ದು ಕಾಮಿಡಿ ಮೂವೀಸ್ ಅಂತಂದರೆ ತುಂಬ ತುಂಬ ಇಷ್ಟ. ಇಲ್ಲ ಯಾವುದಾದ್ರೂ ಇಂಗ್ಲೀಷ್ ಕಾಮಿಡಿ ಮೂವಿಗಳನ್ನು ನೋಡ್ತಾ ಇರ್ತೀವಿ. ಒಂಥರ ನನ್ನ ಮಗಳ ಜೊತೆ ಫ್ಯಾಮಿಲಿ ಮೂವಿನ ನೋಡ್ತಾ ಇರ್ತೀವಿ. ಒಂದು ಶನಿವಾರ 9 ಗಂಟೆಯಿಂದ ಒಂದು 11-11:30 ತನಕ. ಆ ಟೈಮಲ್ಲಿ ಒಟ್ಟಿಗೆ ಕೂತು ಮೂವಿ ನೋಡೋದೇ ಒಂಥರ ಖುಷಿ. ಬೇರೆ ಟೈಮಲ್ಲಿ ನನಗೆ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲ್ಲ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಟೈಮ್ ಆಯಿತು. ನನ್ನ ಹಸ್ಬೆಂಡ್ ರಿಮೈಂಡ್ ಮಾಡ್ತಾ ಇದ್ದಾರೆ. ಮೇಡಮ್, ನಾಳೆ ಸಂಡೇಗೆ ಬೇಗ ರೆಡಿ ಆಗೋ ಥರ ಕಬಾಬ್ ಮಾಡೋದನ್ನು ಹೇಳಿ. ಪರಶುರಾಮ್ ಅವರೇ, ಇವತ್ತಿನ ನಾನು ರೆಸಿಪಿ ಹಾಕಿರೋದು ಈಸಿ ಚಿಕನ್ ಕಬಾಬೇ. ಅದಲ್ಲದೆ ಬೇರೆ ಕೂಡ ಚಿಕನ್ ಕಬಾಬ್ ಇದೆ. ಅಮ್ಮೀಸ್ ಕುಕ್ಕರಿ ಚಿಕನ್ ಕಬಾಬ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ, ನಿಮ್ಗೆ ಸಿಗುತ್ತೆ. ನೀವು ಊಟ ಮಾಡಿ. ಓಕೆ. ಬೇಬಿ ವಸು, ಹಾಯ್ ಡಿಯರ್, ಹೌ ಆರ್ ಯು ಕುಕಿಂಗ್? I am very happy to learn, dear. I am very happy to see your life tips. Very helpful in this. Baby ಧರ್ಮಸ್ಥಳದವರ, you thank so much. My daughter in also near ಧರ್ಮಸ್ಥಳ. ಬೇಬಿ ವಸು ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಫೀಡ್ಬ್ಯಾಕಿಗೆ ಖುಷಿ ಆಯಿತು. ನಿಮ್ಮ ಸೊಸೆ ಕೂಡ ಧರ್ಮಸ್ಥಳದವಳು ಅಂತ ತಿಳಿದು. ಆ ವಿಡಿಯೋ ಎಲ್ಲಿ ಮೇಡಮ್? ಯಾವ ವಿಡಿಯೋ? ಅಮ್ಮೀಸ್ ಕುಕ್ಕರಿ ಚಿಕನ್ ಕಬಾಬ್. ಯೂಟ್ಯೂಬ್ ಸರ್ಚಲ್ಲಿ ಹೋಗಿ ಅಮ್ಮೀಸ್ ಕುಕ್ಕರಿ ಚಿಕನ್ ಕಬಾಬ್ ಅಂತ ಸರ್ಚ್ ಮಾಡಿ ಆಯಿತಾ. ಎನ್ನ ಪುದರ ನಿರಳ ಅವು ಕಂಡನಿನ ಪುದರ್ ಶಿವಾನಂದ ಯಾನ ಇರೆನ ಅಪ್ಪೆನ ಸಮ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಎಂಗಿತ್ತೆ ಗೊತ್ತಾಂಡು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇರೆಂಗೆ ಏಪಲ ಮಸ್ತ್ ಮೆಸೇಜ್ ಮಂತೊಂದಿಪ್ಪರು ಯಾನಿರ್ನ ಮೆಸೇಜ್ ಮಸ್ತ್ ತಗೊಂಡಿಪ್ಪ. ಎಂಗೆ ಅಮ್ಮಡೆ ಪಾತ್ರ ಲೆಕ್ಕನೆ ಹಾಕೊಂಡು ಇರಡೆ ಪಾತ್ರನಾಗ ಥ್ಯಾಂಕ್ ಯು ಸೋ ಮಚ್. ಎಂಗೆ ಮಸ್ತ್ ಖುಷಿ ಅಂಡು ಇರ್ನ ಆಶೀರ್ವಾದ ಎಂಗೆ ಏಪಲ ಇಪ್ಪಡಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹಾಯ್, ಹೌ ಆರ್ ಯು ಮೇಡಮ್? ಗೋವಿಂದ್ ರೆಡ್ಡಿ, ಥ್ಯಾಂಕ್ ಯು ಸೋ ಮಚ್ ಗೋವಿಂದ್ ಅವರೇ. ನಾನು ಚೆನ್ನಾಗಿದ್ದೀನಿ. ನಾನು 1 ಗಂಟೆಗೆ ಕಂಪ್ಲೀಟ್ ಮಾಡ್ತೀನಿ. 53 ನಿಮಿಷ ಆಗಿದೆ. ನೋಡೋಣ 1 ಅವರ್ ಮಾಡೋಕ್ಕಾಗುತ್ತಾ ಅಂತ. ಹಾಯ್, ಹೌ ಆರ್ ಯು ಮೇಡಮ್? ಐ ಆಮ್ ಸೂಪರ್. ಗುಡ್ ನೈಟ್ ಮ್ಯಾಮ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್ ಎಲ್ರಿಗೂ. ಒಗ್ಗದಕ್ಕಲು ಶೋಭಾ ಅರುಣ್ ಎಂಕ್ಲು ಒಗ್ಗದಕ್ಕಲು. ಶೋಭಾ ಅರುಣ್ ಎಂಕ್ಲು ಒಗ್ಗದಕ್ಕಲು ಎಂಕ್ಕೆ ಏರಂದು ಗೊತ್ತಾಯ್ತು. ಆ್ಯಕ್ಚುಲಿ ನಾನು ನಂದು ಎಜುಕೇಷನ್ ಎಲ್ಲ ಮಾಡಿರೋದು ಒಗ್ಗದಲ್ಲಿ, ಒಗ್ಗ ಸ್ಕೂಲಲ್ಲಿ, ಸೈಂಟ್ ಥೋಮಸ್ಸಲ್ಲಿ ನಂದು ಸೈಂಟ್ ಥೋಮಸ್ ನೀರ್ಕರ್ಣದಲ್ಲಿ ಪ್ರೈಮರಿ. ಅದಾದ ನಂತರ ಗೌರ್ಮೆಂಟ್ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಹೈಸ್ಕೂಲ್ ಮಾಡಿ, ಗೌರ್ಮೆಂಟ್ ಕಾಲೇಜಲ್ಲಿ PU ತನಕ ಮಾಡಿ, ಆಮೇಲೆ ನಾನು ಮಂಗಳೂರಲ್ಲಿ ಓದಿದ್ದು. ದಾನೆ ಅಮ್ಮಿ ಎಂಚ ಉಲ್ಲರು ಸೌಖ್ಯನ, ಗಾಡ್ ಬ್ಲೆಸ್ ಯು. ಲೀಲಾವತಿಯವರೇ, ಯಾನ ಸೂಪರ್ ಉಲ್ಲೆ ಇರೆಂಚ ಉಲ್ಲರು. ಲೈವ್ ಬರ್ತಾ ಇರಿ ಅಕ್ಕ, ಯುವರ್ ಸಿಂಪಲ್ ಆ್ಯಂಡ್ ಕ್ಯೂಟ್ ಸಿಸ್ಟರ್.
ಖಂಡಿತವಾಗ್ಲೂ ಲೈವ್ ಬರ್ತಾ ಇರ್ತೇನೆ. ಯಾಕಂತಂದರೆ ಇಷ್ಟರ ತನಕ ನನಗೆ ಏನದು ಲೈವ್ ಹೋಗೋದು ಏನು ಟೈಮ್ ವೇಸ್ಟ್ ಅಂತ ಅನ್ನಿಸ್ತಾ ಇತ್ತು. ಇವಾಗ ನೀವು ಇಷ್ಟೆಲ್ಲ ಫೀಡ್ಬ್ಯಾಕ್ ಕೊಡ್ತೀರಾ, ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಇನ್ನೊಂದು ಸರಿ ಕೂಡ ಲೈವ್ ಬರ್ತೀನಿ. ಹಾಯ್ ಅಮ್ಮಿ, ಇನ್ನ ವೀಡಿಯೋಸ್ ಮಸ್ತ್ ಎಡ್ಡೆ ಹಾಕ್ಕೊಂಡು ಕೀಪ್ ಇಟ್ ಅಪ್, ಗಾಡ್ ಬ್ಲೆಸ್ ಯು. ಸಂಧ್ಯಾ ಸೋಮನಾಥ್, ಥ್ಯಾಂಕ್ ಯು ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್. ಆಂಡೆ ವನಸ್, ಪ್ರಸಾದ್ ಅವರೇ ಇನ್ನೂ ಊಟ ಆಗಿಲ್ಲ, ಊಟ ಮಾಡಬೇಕು. ಹಾಯ್. ಇದು ಏನಂತಂದರೆ ನನ್ನ ಈ ಅಮ್ಮೀಸ್ ಕುಕರಿ ಚಾನೆಲ್ನಲ್ಲಿ ಬರೀ ರೆಸಿಪೀಸ್ ಅಂತಂದರೆ ಬರೀ ರೆಸಿಪೀಸ್ ಎಲ್ಲರೂ ಮಾಡ್ತಾರೆ. ಬಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಜಾಸ್ತಿಯಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು, ಅಂದರೆ ಅದು ಇಮ್ಯುನಿಟಿ ಬೂಸ್ಟರ್ ಇರ್ಬೋದು, ಅಥವಾ ತೂಕನ ಕಮ್ಮಿ ಮಾಡೋದಿರ್ಬೋದು, ಎನರ್ಜಿ ಕೊಡುವಂತಿರ್ಬೋದು, ಈ ಥರ ಸ್ಪೆಷಲ್ ಆಗಿರುವಂಥ ಮಾಡೋ ರೆಸಿಪಿಗಳಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ನಮ್ಮದೇ ಒಂದು ರಿಸರ್ಚ್ ಮಾಡಿ ಕೆಲವೊಂದು ಇದನ್ನ ನಾನು ಹಾಕ್ತಾ ಇರ್ತೇನೆ. ಅದರಿಂದ ಯಾವುದೂ ಫೇಕ್ ಇರಲ್ಲ, ಯಾವುದೂ ಅಲ್ಲಿಂದ ಇಲ್ಲಿಂದ ಕಾಪಿ ಮಾಡೋದಿರಲ್ಲ, ಎಲ್ಲದೂ ಒರಿಜಿನಲ್ ಆಗಿರುತ್ತೆ. ನೋಡಿ ನಿಮ್ಗೆ ಇನ್ನೂ ನಾನು ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ನನಗೆ ಹೇಳಿ. ಮೆಸೇಜ್ಗಳು ಬರ್ತಾನೆ ಇದೆ, ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡೋದು, ಬಟ್ ಆಲ್ರೆಡಿ ತುಂಬ ಜನ ಇನ್ನೂ ಕಳಿಸ್ತಾನೆ ಇದ್ದಾರೆ. ಆನಂದ್ ಸತ್ತಿಗಿರಿ, ಹಾಯ್ ಮ್ಯಾಮ್, ಯುವರ್ ರೆಸಿಪೀಸ್ ಆಲ್ ಸೂಪರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಆನಂದ್ ಅವರೇ. ಹಾಯ್ ಅಮ್ಮಿ ಪೊರ್ಲು ತೋಜ್ವರ್, ಥ್ಯಾಂಕ್ ಯು ಸುಮಾ ಅವರೇ, ಖುಷಿ ಅಂಡ್. ಅಫ್ರೀನಾ ಹನೀಫ್, ನನಗೆ ನಿಮ್ಮ ವಿಡಿಯೋಸ್ ಎಲ್ಲ ಇಷ್ಟ, ಥ್ಯಾಂಕ್ ಯು ಅಕ್ಕ, ಇನ್ನೂ ಒಳ್ಳೆ ರೆಸಿಪೀಸ್ ಹಾಕಿ ಖಂಡಿತ. ಪ್ರಸಾದ್ ಪೂಜಾರಿ, ಇನ್ನು ನಂಬರ್ ಕೊರಲಿ, ನಂಬರ್ ನಾನು ಯಾರಿಗೂ ಕೊಡಲ್ಲ. ನಿಮ್ಗೇನಾದರೂ ಮಾತಾಡಬೇಕು ಅಂತಿದ್ರೆ ammiskitchen.2020@gmail.comಗೆ ಮೆಸೇಜ್ ಮಾಡ್ಬೋದು. ಶ್ಯಾಮಲಾ ಶೆಟ್ಟಿ, ಹಾಯ್ ಅಕ್ಕ. ಹಾಯ್ ಅಕ್ಕ, ಇರಿಗ್ಲ ಹಾಯ್. ಗೋವಿಂದ ರೆಡ್ಡಿ, ಸೂಪರ್, ಹಾಯ್ ಅಕ್ಕ, ಸೂಪರ್ ಮ್ಯಾಮ್. ಆ್ಯಕ್ಚುಲಿ ನನಗೆ ಫೀಮೇಲ್ ವೀವರ್ಸ್ ತುಂಬಾ ಜಾಸ್ತಿ. ಅವರು ಕಳಿಸೋ ಫೀಡ್ಬ್ಯಾಕ್ ಕಮೆಂಟ್ಸ್ಗಳನ್ನ ನೋಡಿದ್ರೆ ತುಂಬಾ ಖುಷಿ ಆಗ್ತಿರುತ್ತೆ. ಜನ ಇಷ್ಟೊಂದು ನನ್ನನ್ನು ಪ್ರೀತಿ ಮಾಡ್ತಾರಾ, ಇಷ್ಟೊಂದು ಅಂದರೆ ಎಂಥ ಒಳ್ಳೆಯ ಫೀಡ್ಬ್ಯಾಕ್ ಕೊಡ್ತಾರೆ ಅಂತಂದರೆ ನಾನು ಕೂಡ ಅಷ್ಟೇ ಯಾವುದು ಕಮೆಂಟ್ಗಳನ್ನು ಕೂಡ ಮಿಸ್ ಮಾಡಲ್ಲ, ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಟೈಮ್ ಇಲ್ಲದಿದ್ದರೂ ಟೈಮ್ ಮಾಡಿಕೊಂಡು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಏನು ಬೇಕಾದರೂ ನೀವು ಕೇಳ್ಬೋದು. ಸೂಪರ್ ಮ್ಯಾಮ್. ಗೋವಿಂದ್ ರಾಜ್, ವನಶ್ರೀ ಹೌಸ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವನಶ್ರೀ. ಯಶ್ ಪೂಜಾರಿ, ಹಾಯ್ ಮ್ಯಾಮ್, ಯಾನೀರ್ನ ಮಲ್ಲ ಫ್ಯಾನ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಯಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಖುಷಿ ಆ್ಯಂಡ್ ಬೇಬಿ ಬಸ್ಸು, ಸಿ ಅಗೇನ್ ವಿ ಶೇರ್ ಸಮ್ ಮೋರ್ ಇನ್ಫಾರ್ಮೇಷನ್ ಗಿವನ್ ಟು ಅಸ್, ಪ್ಲೀಸ್ ಕಮ್ಸ್ ಆನ್ ಟಿಯರ್. ಖಂಡಿತ. ಪ್ರಮೀಳಾ ಅರುಣ್ ಕುಮಾರ್, ಲೈಕ್ ಯುವರ್ ಲೈವ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಪ್ರಮೀಳಾ. ಇಲ್ಲಿ ಒಲ್ಪ ಇಲ್ಲಿ ಕುಡ್ಲಡತ್ತು ಕುಡ್ಲಡೊಂಜಿ ಹಳ್ಳಿಡು ಒಗ್ಗದೈಟೆ. ಶೇಖರ್, ಹಾಯ್ ಆಂಟಿ. ಹಾಯ್ ಶೇಖರ್ ಅವರೇ, ಆಲ್ ಯುವರ್ ವೀಡಿಯೋಸ್ ಸೂಪರ್ ಆ್ಯಂಡ್ ಹೆಲ್ಪ್ಫುಲ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಂಧು ಅಂತ. ನೆಕ್ಸ್ಟ್ ಲೈವ್ ಯಾವಾಗ ಮ್ಯಾಮ್? ಆ್ಯಕ್ಚುಲಿ ಏನು ಗೊತ್ತು, ನಾನು ಲೈವ್ಗೆ ಬರಬಾರ್ದು ಅಂತಲೇ ಇದ್ದೇನೆ. ನನಗದು ಅಷ್ಟೊಂದು ಕಂಫರ್ಟೇಬಲ್ ಆಗಿರಲಿಲ್ಲ, ಏನು ಲೈವ್ ಬರೋದು, ಏನು ಮಾತಾಡೋದು, ಏನಿರುತ್ತೆ ಅಂತ. ಫಸ್ಟ್ ಟೈಮ್ ಒಂದು ಟ್ರೈ ಮಾಡೋಣ ಅಂತ ಬಂದೆ, ಬಟ್ ನಿಮ್ಮೆಲ್ಲರ ಫೀಡ್ಬ್ಯಾಕ್ ನೋಡಿ ಖುಷಿ ಆಯಿತು. ನೆಕ್ಸ್ಟ್ ಶನಿವಾರ 8 ಗಂಟೆಗೆ ಮತ್ತೆ ಲೈವ್ ಬರ್ತೀನಿ. ಇದನ್ನೊಂದು ಪ್ರಾಕ್ಟೀಸ್ ಮಾಡ್ತೀನಿ, ಯಾಕಂತಂದರೆ ನನಗೂ ನಿಮ್ಮ ಎಲ್ಲರ ಜೊತೆ ಮಾತಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಏನಾದರೂ ಇದ್ದರೂ ನೀವು ಶೇರ್ ಮಾಡಿ, ಏನಾದರೂ ಕ್ವಶ್ಚನ್ ಇದ್ದರೆ ಶೇರ್ ಮಾಡಿ. ಅದಕ್ಕೆ ನಾನು ನೆಕ್ಸ್ಟ್ ಶನಿವಾರ ಆನ್ಸರ್ ಮಾಡ್ತೀನಿ, ಆಯಿತಾ? ಆಯಿತು, 59 ನಿಮಿಷ ಆಗಿದೆ, ಇನ್ನು ಕ್ಲೋಸ್ ಮಾಡ್ತೀನಿ. ಲಾಸ್ಟ್ 1 ಮಿನಿಟ್ ಅಷ್ಟೇ. ಥ್ಯಾಂಕ್ಸ್. ಗೊತ್ತಿಲ್ಲ, ಕೆಲವರು 1 ಗಂಟೆಯಿಂದನೂ 1 ಅವರಿಂದನೂ ನೋಡ್ತಾನೆ ಇದ್ದಾರೆ. ನಾನು ಹುಚ್ಚಿ ಥರ ವಟ ಅಂತ 1 ಗಂಟೆಯಿಂದನೂ ಮಾತಾಡ್ತಾನೆ ಇದ್ದೀನಿ. ಎಷ್ಟು ಜನರಿಗೆ ಬೋರ್ ಹೊಡಿಸಿದ್ದೀನಿ ಗೊತ್ತಿಲ್ಲ, ಆದರೂ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿ ಮಸ್ತ್ ಖುಷಿ ಆಂಡಿ. ಇಂಕ ಪೂರ ಇದ್ರಲ್ಲ ನಿಕಲ್ಡ ಪಾತಿರ್ದು. ನೆಕ್ಸ್ಟ್ ಶನಿವಾರ 8 ಗಂಟೆಗೆ ಪಿರಾಯನ್ ಲೈವ್ ಬರ್ಪೆ. ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದ್ಲು. ಗುಡ್ ಗರ್ಲ್, ನವ್ ಯುವರ್ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ನೋಡು ಬಾಬಾ, ಲೇಟ್ ಅಂಡ್ ಮಸ್ತ್.
ಪೋಲೆ ಒಂದು ಸಣ್ಣ ಪ್ಲಂಬರ್ ಪ್ಯಾಂಟ್ ಆ್ಯಂಡ್ 1 ಮಿನಿಟ್ ಬತ್ತೆ ಓಕೆ ಮ್ಯಾಮ್ ನಾನು ನನ್ನ ವೈಫ್ ಯಾವಾಗಲೂ ನಿಮ್ಮ ರೆಸಿಪಿ ಮಾಡ್ತೀವಿ ಯಶ್ ಪೂಜಾರಿ ಅವರೇ ಥ್ಯಾಂಕ್ ಯು ರಾಘವೇಂದ್ರ your dishes are extremely good hi ma'am I started the same thanks ma'am என்ன மெசேஜ் ವಿನೀತ್ ಪಿ ಎನ್ನ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ ಮಸ್ತ್ ಥ್ಯಾಂಕ್ಸ್ ಎನ್ನ ಪುದರ್ ಪಂಡಿನಿಕ್ಲ ಎನ್ನ ಮಗಲ್ಗೆ ಖುಷಿಟ ಅಯ್ಯೋ ದೇವ ಎನ್ನ ಮಗಳು ಖುಷಿಟ್ ನಲ್ತೊಂದ್ರ ಥ್ಯಾಂಕ್ ಯು ಸೋ ಮಚ್ ವಿನೀತ ಇನ್ನ ಮಗಳನ್ನ ಫೋಟೋ ಎನ್ನ ಜಿಮೇಲ್ ಕಡೆ ಪುಳ್ಳೆ ಅವರ ತೂಕಲೇನು 1 ಗಂಟೆ ಆಯಿತು ಇನ್ನೂ ಮೆಸೇಜ್ ಮಾಡ್ತಾನೆ ಇದ್ದಾರೆ ಚೆನ್ನ ಏನು ಮಾಡೋದು ಈರೇನ ವಿಡಿಯೋ ಸೂಪರ್ ಥ್ಯಾಂಕ್ಸ್ ಆದಿ ಟ್ರಾವೆಲ್ ವ್ಲಾಗ್ಸ್ ಇರೇನ ರೆಸಿಪೀಸ್ ಎಂಕಲ್ ಮಲ್ತೊಂದುಪ್ಪು ಥ್ಯಾಂಕ್ಸ್ ಸೋ ಮಚ್ ಆದಿ ಥ್ಯಾಂಕ್ ಯು ಸೋ ಮಚ್ ಪೂರ ರೆಸಿಪಿನ ಟ್ರೈ ಮನ್ಪುಲ್ಲೆ ನಿಕ್ಲ ಫೀಡ್ಬ್ಯಾಕ್ ಇತ್ತನೆಲ್ಲ ಪಲ್ಲೆ ಮಗಳನ್ನ ತೋರಿಸಿ ಮೇಡಮ್ ತೋರಿಸ್ಬೇಕಾ ಮಗಳನ್ನ ತೋರಿಸ್ಬೇಕಂತೆ ಬೇಬಿ ಬಾ ಬಾ ಒಳ್ಳೆ ಮಂಕಿ ಥರ ಇದೆಯಲ್ಲ ಬಾ ಇದು ನೋಡಿ ಹಾಯ್ ಹೇಳೆಲ್ರಿಗೆ ಹಾಯ್ ಸರಿ ಹಾಯ್ ಏನು ಒಳ್ಳೆ ಶೈ ಮಾಡ್ತಾ ಇದೆಯಾ ಬಾಯ್ ಸಾರಿ ಅವಳು ಇವಾಗ ಸ್ನಾನ ಮಾಡಿ ಒಳ್ಳೆ ಕೋತಿ ಥರ ಬಂದಿದ್ದಾಳೆ ಗುಡ್ ನೈಟ್ ಇಯರ್ ಗುಡ್ ನೈಟ್ ಎಲ್ರಿಗೂ ನೆಕ್ಸ್ಟ್ ಶನಿವಾರ 8 ಗಂಟೆಗೆ ಬರ್ತೇನೆ ಮತ್ತೆ ಲೈವ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರೂ ತುಂಬಾ ಥ್ಯಾಂಕ್ಸ್ ಎಲ್ಲರೂ ಚೆನ್ನಾಗಿ ಮಲ್ಗಿ ಈ ಕೊರೋನಾ ಟೈಮಲ್ಲಿ ತುಂಬಾ ಸೇಫ್ ಆಗಿರಿ ಯಾಕಂತಂದರೆ ತನ್ನಷ್ಟಕ್ಕೆ ಈ ಕೋವಿಡ್ ಅಥವಾ ಏನಿದೆ ನಮ್ಮನ್ನು ಹುಡ್ಕೊಂಡು ಬರಲ್ಲ ನಾವು ಕ್ಲೀನಾಗಿಲ್ಲದಿದ್ದರೆ ನಾವೇನಾದರೂ ಅಜಾಗರೂಕತೆ ಮಾಡಿದರೆ ಮಾತ್ರ ಬರುತ್ತೆ ಹೊರಗಡೆ ಹೋಗುವಾಗ ಮಾಸ್ಕ್ ಹಾಕ್ಕೊಂಡು ಹೋಗಿ ಕೈಯನ್ನು ಆವಾಗ ತೊಳಿತಾ ಇರಿ ಅದಾದ ನಂತರ ಯಾರ ಜೊತೆ ಆದರೂ ಮಾತಾಡಬೇಕಿದ್ರೆ ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡಿ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಯಾಕಂತಂದರೆ ನಾನೇ ಲೈವ್ ಎಕ್ಸಾಂಪಲ್ ನಮ್ಮಲ್ಲೆಲ್ಲ ಆಫೀಸ್ ನಾವು ನ್ಯೂಸ್ ಚಾನಲಲ್ಲಿ ಇರೋದ್ರಿಂದ ನಮಗೆ ರಜೆ ಸಿಗಲ್ಲ ನೋಡಿ ಎಲ್ಲರೂ ಡೈಲಿ ಆಫೀಸ್ಗೆ ಹೋಗ್ತಾ ಇರ್ತೀವಿ ಬಟ್ ತುಂಬಾ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದ್ರಿಂದ ಆದಷ್ಟು ಸೇಫಾಗಿ ದೇವ್ರ ದಯದಿಂದ ಎಲ್ಲರೂ ಸೇಫ್ ಆಗಿದ್ದೀವಿ ಥ್ಯಾಂಕ್ಸ್ ಎಲ್ರಿಗೂ ಇಷ್ಟೊತ್ತು ನನ್ನ ಈ ಚಟರ್ಪಟರ್ ಹುಚ್ಚಿ ಥರ ಮಾತಾಡೋದನ್ನು ಕೇಳ್ಕೊಂಡಿದ್ದಕ್ಕೆ ನೆಕ್ಸ್ಟ್ ಲೈವಲ್ಲಿ ಮತ್ತೆ ಬರ್ತೀನಿ ಎಲ್ಲರೂ ಚೆನ್ನಾಗಿ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಗುಡ್ ನೈಟ್ ಬಾಯ್ ಗುಡ್ ನೈಟ್ ಬಂದ್ ಮಾಡೋಣ